ನಮಸ್ಕಾರ ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಿಜೆಪಿಯನ್ನ ದಿಗ್ಭ್ರಮೆಗೊಳಿಸಿದೆ. ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಲೋಕಸಭೆಯ ಒಂದು ಭವಿಷ್ಯವನ್ನ ಹೇಳುತ್ತಾ ಅಥವಾ ಚುನಾವಣೆಗೆ ಎಫೆಕ್ಟ್ ಅನ್ನ ನೀಡುತ್ತಾ ಇದೇ ಈ ಹೊತ್ತಿನ ವಿಶೇಷ ಕೊಟ್ಟ ಕಮಲ. ವೀಕ್ಷಕರೇ, ಈ ಚರ್ಚೆಗೆ ವಿಶೇಷ ಅತಿಥಿಯಾಗಿ ನಮ್ಮೊಂದಿಗೆ ಮಾತನಾಡಲು ಬಂದಿದ್ದಾರೆ ವಿಶ್ವಾಸ್ ಅಮೀನ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ, ಉಡುಪಿ ಜಿಲ್ಲೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ಎಸ್, ಮೊದಲನೇದಾಗಿ ವಿಶ್ವಾಸ್ ಅವರೇ, ಕಾಂಗ್ರೆಸ್ಸಿನ ಗೆಲುವು ಇದು, ಬಿಜೆಪಿಯ ಸೋಲು. ಮೊದಲ ಪ್ರಶ್ನೆ ನಿಮಗೆ. ಖಂಡಿತವಾಗ್ಲೂ ಇದು ಕಾಂಗ್ರೆಸ್ನ ಗೆಲುವು ಹಾಗೂ ಬಿಜೆಪಿಯನ್ನು ಇವತ್ತು ದೇಶಾದ್ಯಂತ ಬಿಜೆಪಿಯ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಏನು ಭರವಸೆ ಇಟ್ಟಿದ್ರು ಜನ, ಏನೊಂದು ವಿಶ್ವಾಸ ಇಟ್ಟು ಅವರ ಮೇಲೆ ಅಧಿಕಾರವನ್ನು 2014 ಒಪ್ಪಿಸಿದ್ರು, ಅದರ ವಿರೋಧವಾದಂಥ ಒಂದು ಮತ. ಖಂಡಿತವಾಗ್ಲೂ ಇವತ್ತು ಬಿಜೆಪಿಯವರು ಏನು ಎಂಪ್ಲಾಯ್ಮೆಂಟ್, ಜಾಬ್, ಯುವಕರ ಏನು ವಾಯ್ಸ್ ಇದೆ, ಜಾಬನ್ನು ಜನರೇಟ್ ಮಾಡ್ತೇವೆ, ಈಗೇನು ಜಾಬ್ ಕ್ರೈಸಿಸ್ ಆಗಿದೆ, ಅದರ ಬಗ್ಗೆ ಆ ಇಶ್ಯೂ ಮೇಲೆ ಯಾವುದೇ ಕೆಲಸ ಆಗಲಿಲ್ಲ. ಹಾಗೂ ಇವರ ಪಾಲಿಸಿ ಪ್ಯಾರಾಲಿಸಿಸ್ ಇರ್ಬೋದು, ಪಾಲಿಸಿಯ ಏನು ಇವರು ಡಿಮಾನಿಟೈಸೇಷನ್ ಅನ್ನು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಮಾಡುವಲ್ಲಿ ಟೋಟಲ್ ಆಗಿ ಫೇಲ್ಯೂರ್ ಆಗಿದ್ದಾರೆ. ಅದೇ ರೀತಿ ಜನರ ಏನು ಧ್ವನಿ ಇದೆ, ಜನರ ಏನು ಅಳಲಿದೆ, ಅದನ್ನು ಕೇಳಲಿಕ್ಕೆ ಇಲ್ಲ, ಅವರು ಸಮರ್ಥರಾಗಿಲ್ಲ. ಇವತ್ತು ಒಂದು ಎರೋಗೆನ್ಸ್ ಇದೆ ಬಿಜೆಪಿ ಅವರಲ್ಲಿ, ಎರೋಗೆನ್ಸ್ ಇದೆ. ಈ ಎರೋಗೆನ್ಸಿಗೆ ಒಂದು ಉತ್ತರವನ್ನು ಜನ ಕೊಟ್ಟಿದ್ದಾರೆ. ಇದು ಖಂಡಿತವಾಗ್ಲೂ ಇದು ಮುಂಬರುವ ಲೋಕಸಭಾ ಎಲೆಕ್ಷನ್ಗೆ ಪ್ರಧಾನಮಂತ್ರಿ ಅವರು ಹೇಳಿದ್ರು ಇದೊಂದು ಸೆಮಿಫೈನಲ್ ಅಂತೇಳಿ. ಈಗ ಸೆಮಿಫೈನಲ್ಲೇ ಅಲ್ಲೇ ಅವರು ಸೋತಾಗಿದೆ. ಆದ್ರಿಂದ ಇದು ಖಂಡಿತವಾಗ್ಲೂ ಮುಂಬರುವ ಲೋಕಸಭಾ ಚುನಾವಣೆಗೆ ಇದೊಂದು ಸ್ಪಷ್ಟವಾದ ದಿಕ್ಸೂಚಿ. ಹಾಗಾದ್ರೆ ನಿಮ್ಮ ಪ್ರಕಾರ ಇದರಿಂದ ದಿಕ್ಸೂಚಿ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾದ್ರೆ ಖಂಡಿತವಾಗಿಯೂ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವ ಭರವಸೆಯನ್ನು ನೀವು ನೀಡ್ತಿದ್ದೀರಾ? ಹಾಗಾದ್ರೆ ಖಂಡಿತವಾಗ್ಲೂ ಇವತ್ತು ಬಿಜೆಪಿ ಅಂತೂ ಸೋಲೋದು ನಿಶ್ಚಿತ. ಇವತ್ತು ಬಿಜೆಪಿಯ ಏನು ಪಾಲಿಸಿಗಳಿದೆ ಅದನ್ನ ಜನರು ಇವತ್ತು, ಯಾಕೆಂದ್ರೆ ಮೇಜರ್ ಆದಂಥ 3 ಸ್ಟೇಟ್, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಅದನ್ನೇ ಅವರು ಹೇಳ್ತಿದ್ರು ಗುಡ್ ಗವರ್ನೆನ್ಸ್ ಅಂತ ಹೇಳ್ತಿದ್ದ ಸ್ಟೇಟ್ ಇರೋದು 3. ಆ ಸ್ಟೇಟ್ ಇವತ್ತು ಸೋತಿದೆ. ಸೊ ಮುಂದಿನ ಏನು ರಿಸಲ್ಟ್ಸ್ ಅಂತ ಹೇಳಿ ಜನರೇ ತೋರಿಸಿ ಕೊಟ್ಟಿದ್ದಾರೆ. ಹಾಗಾದ್ರೆ ಉಳಿದ ರಾಜ್ಯಗಳಲ್ಲಿ ಕಾಂಗ್ರೆಸ್ ವೈಫಲ್ಯವನ್ನ ಹೊಂದಿತ್ತು, ಹಾಗಾಗಿ ಸೋತಿತ್ತಾ? ವೈಫಲ್ಯದ ವಿಷಯ ಅಲ್ಲ. ಈಗ ಇದೊಂದು 4.5 ವರ್ಷ ಆಯ್ತು. ಇವನ್ ಗುಜರಾತ್ ಅಲ್ಲಿ ಎಕ್ಸಿಟ್ ಪೋಲ್ಸ್ ಇರ್ಬೋದು ಅಥವಾ ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ಚುನಾವಣೆ ಏನು ಟ್ರೆಂಡ್ಸ್ ಇತ್ತು ಗುಜರಾತ್ ಎಲೆಕ್ಷನ್ಸ್ ಅಲ್ಲಿ, ಅಲ್ಲಿನೂ ಏನಾಗಿತ್ತು ಅಂದರೆ ಒಂದು ಹಂತಕ್ಕೆ ಬಿಜೆಪಿ ಸೋಲೋದು ಖಂಡಿತವಾಗಿತ್ತು. ಆದರೆ ಲಾಸ್ಟ್ ಮಿನಿಟಿಗೆ ಅವರು GST ಅಲ್ಲಿ ಏನು ಮಾಡಿದ್ರು, ಗಾರ್ಮೆಂಟ್ಸ್ ಮೇಲೆ, ಟೆಕ್ಸ್ಟೈಲ್ಸ್ ಮೇಲೆ ಇರ್ಬೋದು, ಮತ್ತೆ ಫುಡ್ನ ಮೇಲೆ GST ಡೌನ್ ಮಾಡಿದ್ರು ಎಲೆಕ್ಷನ್ಗಿಂತ ಮುಂಚೆ. ಸೊ ಅದರಿಂದಾಗಿ ಸ್ವಲ್ಪ ಭಾರಿ ಕಷ್ಟದಲ್ಲಿ ಅವರು ಗೆದ್ದದ್ದು ಗುಜರಾತಲ್ಲೇ ಕಷ್ಟದಲ್ಲಿ ಗೆದ್ದದ್ದು. ಸೊ ಮುಂದಿನ ದಿವಸದಲ್ಲಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಇವರಿಗೆ ಸುಲಭವಾಗಿಲ್ಲ, ಬಿಜೆಪಿಗೆ ಸುಲಭವಾಗಿಲ್ಲ. ಹಾಗಾದ್ರೆ ಆಡಳಿತ ಮಾಡೋ ಒಂದು ಪಕ್ಷದಲ್ಲಿ ನಡವಳಿಕೆ ಮುಖ್ಯವಾಗುತ್ತೋ, ನಾವು ಅಧಿಕಾರವನ್ನ ಚಲಾಯಿಸುವಂತ ವೈಖರಿ ಮುಖ್ಯವಾಗುತ್ತೋ? ರಾಹುಲ್ ಗಾಂಧಿ ಎಲ್ಲೋ ಒಂದು ಕಡೆ ಹೇಳ್ತಾರೆ ಅಹಂನಿಂದ ಮೋದಿ ವರ್ತಿಸಿದ್ರು, ಹಾಗಾಗಿ ಮೋದಿ ಸೋತರು ಅನ್ನುವಂತ ಒಂದು ಹೇಳಿಕೆಯನ್ನ ನೀಡ್ತಾರೆ. ಹಾಗಾದ್ರೆ ನಡವಳಿಕೆ ಮುಖ್ಯವಾಗುತ್ತೋ, ದೇಶದ ಅಭಿವೃದ್ಧಿಯ ಪಥದಲ್ಲಿ ಇವತ್ತು ಜನರು ಅದನ್ನ ವೀಕ್ಷಿಸ್ತಿದ್ದಾರೆ. ಜನರು ಪ್ರತಿಯೊಬ್ಬರನ್ನು ವೀಕ್ಷಿಸ್ತಾರೆ. ಅವರಿಗೆ ಅಧಿಕಾರ ಕೊಟ್ಟಾಗ ಹೇಗೆ ಅವ್ರು ನಡೆದುಕೊಳ್ತಾರೆ, ಅಧಿಕಾರ ಇಲ್ಲದಾಗ ಹೇಗೆ ನಡೆದುಕೊಳ್ತಾರೆ, ಪ್ರತಿಯೊಂದನ್ನ ವೀಕ್ಷಿಸ್ತಿದ್ದಾರೆ. ಅದರಿಂದನೇ ರಾಹುಲ್ ಗಾಂಧಿ ಅವರು ಹೇಳಿದ್ದು 2014ನೇ ಸೋಲು ನಂಗೆ ಒಂದು ಪಾಠ ಕಲಿಸಿತು, ಒಳ್ಳೆ ಪಾಠ, ಇಟ್ ಹಸ್ ಡನ್ ಗುಡ್ ಟು ಮೀ ಅಂತ. ಅಂದ್ರೆ ಹ್ಯೂಮಿಲಿಟಿಯನ್ನು ಕಲಿಸ್ತಿತ್ತು ಅಂತ. ಜನರ ಏನು ಮಾತಿದೆ, ಜನರು ಏನು ಹೇಳ್ತಾರೆ ಅದನ್ನ ನಾವು ಕೇಳಬೇಕು. ನಮ್ಮದೇನು ಥಿಂಕಿಂಗ್ ಇದೆ ಅದನ್ನ ಹೇರಿಸೋದಲ್ಲ ಜನರ ಮೇಲೆ. ನಾವು ಗೆಲ್ತಾ ಇದ್ದೇವೆ, ನಮ್ಮ ಮೇಲೆ ಜನರು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನೇ ಹೇರ್ಕೊಂಡು ಹೋಗೋದಲ್ಲ. ಎಸ್, ಓಕೆ. ನಮ್ಮ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ಈಗ ಇಷ್ಟು ಒಂದು ಬದಲಾವಣೆಯನ್ನು ಬಯಸ್ತಿದ್ದಾರೆ ಮಧ್ಯಪ್ರದೇಶದಲ್ಲಿ, ಜನತೆ ಬದಲಾವಣೆಯನ್ನು ಬಯಸಿದ್ರು, ಹಾಗಾಗಿ ಬಿಜೆಪಿಯನ್ನು ಅಲ್ಲಿಂದ ತೊಲಗಿಸಿದ್ರು ಅನ್ನುವಂಥ ಮಾತಿದೆ. ಇದೇ ಲೋಕಸಭೆಯ ಪೂರ್ವದಲ್ಲಿ ಕಳೆದ ಚುನಾವಣೆಯಲ್ಲಿ ದೇಶದಲ್ಲಿ ಕಾಂಗ್ರೆಸ್ಸಿನ ಬದಲಾವಣೆಯನ್ನು ಜನ ಬಯಸ್ತಿದ್ರು, ಬಿಜೆಪಿ ಬರಬೇಕಿತ್ತು ಅಧಿಕಾರಕ್ಕೆ ಅನ್ನುವ ಮಾತಿತ್ತು. ಇದು ಸತ್ಯನಾ? ಅಲ್ಲ, ಇವರು ಪ್ರೊಪಗ್ಯಾಂಡ ಪ್ರಿಪೇರ್ ಮಾಡಿದ ರೀತಿಯಲ್ಲಿ 2014ನೇ ಚುನಾವಣೆಯಲ್ಲಿ ಜನರಿಗೊಂದು ಭರವಸೆ ಇತ್ತು, ಮೋದಿ ಅವರು ಬರ್ತಾರೆ, ಗುಡ್ ಗವರ್ನೆನ್ಸ್ ಅನ್ನು ನೀಡ್ತಾರೆ, ಅಚ್ಚೆ ದಿನ ಬರುತ್ತೆ, ಇವತ್ತು ವಿದೇಶದಲ್ಲಿ ಕಪ್ಪು ಹಣ ಇದೆ, ಎಲ್ಲ ಕಪ್ಪು ಹಣ ಬಂದ್ಬಿಡುತ್ತೆ,
ದೇಶಕ್ಕೆ ಹಂಚೋದು ಬಿಡಿ, ಕಪ್ಪು ಹಣ ಬರುತ್ತೆ ಅಂತ 1 ರೂಪಾಯಿ ಬರಲಿಲ್ಲ. ಇವತ್ತು ಯುವಕರಲ್ಲಿ ಒಂದು ವಿಶೇಷವಾದ ಆಸಕ್ತಿ ಇತ್ತು, ಏನಂದ್ರೆ ಇವತ್ತು ಜಾಬ್ಸ್ ಕ್ರಿಯೇಟ್ ಆಗ್ತದೆ, ಜಾಬ್ಸ್ ಜನರೇಟ್ ಆಗ್ತದೆ, ಒಂದು ಉಜ್ವಲವಾದ ಭವಿಷ್ಯ. ಅಚ್ಚೆ ದಿನ್ ಅಂದ್ರೆ ಏನು, ಅಚ್ಚೆ ದಿನ್ ಬರಲೇ ಇಲ್ಲ ಅಲ್ಲ. ಸೊ ಕರಪ್ಷನ್, ಮೇನ್ ಆಗಿ ಕರಪ್ಷನ್ ವಿರುದ್ಧ ಮಾತಾಡಿದ್ರು. ಇವತ್ತು ಎಂಡ್ ಆಫ್ ದ ಡೇ ಏನು, ಮೋದಿ ಅವರು ಕರಪ್ಷನ್ ವಿರುದ್ಧ ಹೋರಾಡ್ತಾರೆ, ಕರಪ್ಷನ್ ಬಗ್ಗೆ ಮಾತಾಡ್ತಾರೆ, ಕರಪ್ಷನ್ ಅನ್ನು ನಿರ್ಮೂಲನೆ ಮಾಡ್ತಾರೆ. ಬಹಳಷ್ಟು ಒಂದು ದೊಡ್ಡ ಹೋಪ್ ಇತ್ತು ಜನರಿಗೆ. ಆದ್ರೆ ಇವತ್ತು ಅವರೇ ಕರಪ್ಟ್ ಅನ್ನೋ ರೀತಿಯಲ್ಲಿ ಆಗಿದೆ. ಯಾಕಂದ್ರೆ ರಫೇಲ್ ಡೀಲ್ ಇರ್ಬೋದು, ಟೋಟಲಿ ಕರಪ್ಷನ್. ಏನ್ ಡಿಮಾನಿಟೈಸೇಷನ್ ಇದೆ, ಅದು ಒಂದು ಅತಿ ದೊಡ್ಡವಾದಂತ ಸ್ಕ್ಯಾಮ್ ಅಂದ್ರೆ ಡಿಮಾನಿಟೈಸೇಷನ್. ಇವತ್ತು ಫಸಲ್ ಬಿಮಾ ಯೋಜನೆ, ಇಟ್ ಇಸ್ ಟೋಟಲ್ ಫೇಲ್ಯೂರ್. 17,000 ಕೋಟಿ ಇವತ್ತು ಇನ್ಶೂರೆನ್ಸ್ ಕಂಪನಿಯವರಿಗೆ ಲಾಭ ಆಗಿದೆ. ಬಡ ರೈತರಿಂದ 17,000 ಕೋಟಿ ಇನ್ಶೂರೆನ್ಸ್ ಕಂಪನಿಗೆ ಲಾಭ ಆಗಿದೆ. ಇವತ್ತು ಇವರು ಸಾಲ ಮನ್ನಾ, ಒಂದು ಕಡೆನೂ ಸಾಲ ಮನ್ನಾ ಮಾಡಲಿಲ್ಲ. ಇವತ್ತು ರೈತರು, ವಿಶೇಷವಾಗಿ ರೈತರು ಇವತ್ತು ಸಾವು ಬದುಕಿನ ಹೋರಾಟ ನಡೆಸ್ತಿದ್ದಾರೆ. ಎಲ್ಲೂ ಇವರು ಸ್ಟ್ರಿಕ್ಟ್ ಆದ ಧೋರಣೆ ಏನ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ನಾವು ಸಾಲ ಮನ್ನಾ ಮಾಡೋದಿಲ್ಲ. 2, 3, 4, 5 ಜನ ಬೆರಳೆಣಿಕೆಯ ಉದ್ಯೋಗಿಪತಿಗಳು, ಯಾರು ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ, ಅವರ ಕೋಟಿಗಟ್ಟಲೆ ಸಾಲವನ್ನ NPA ಅನ್ನ ಮನ್ನಾ ಮಾಡಿಬಿಟ್ಟಿದ್ದಾರೆ, ರೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. 2 ಲಕ್ಷ ಕೋಟಿ ಸಾಲವನ್ನ ರೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡ್ಲಿಕ್ಕೆ ಇವರು ತಯಾರಿಲ್ಲ. ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ರೈತ ಸಾಲ ಮನ್ನಾ ಮಾಡ್ಲಿಕ್ಕೆ ಹೋಗ್ತಾರೆ, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇಷ್ಟು ಸಾಲ ಇದೆ ನಮ್ಗೆ, ಅದರಲ್ಲಿ ಹೆಲ್ಪ್ ಮಾಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಇವರು ಅದನ್ನು ಮಾಡ್ಲಿಕ್ಕೆ ಬಿಡ್ತಿಲ್ಲ. ಸ್ಟೇಟ್ ಗೌರ್ಮೆಂಟ್ನವರು ಏನು ಸಾಲ ಮನ್ನಾ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದೇನು ಲಿಸ್ಟ್ ಕೊಡ್ಬೇಕು, ಏನು ಪ್ರೊಸೀಜರ್ಸ್ ಇದೆ, ಅದಕ್ಕೆ ಅಡ್ಡ ಕಾಲ ಇಡ್ತಿದ್ದಾರೆ. ಎಸ್, ಓಕೆ, ಈಗ ಮಾತಾಡೋಕ್ಕಿದೆ. ಎಸ್, ಈಗ ಇನ್ನೊಬ್ಬ ಅತಿಥಿ ನಮ್ಮನ್ನ ಜಾಯಿನ್ ಆಗಿದ್ದಾರೆ, ಶಿವಕುಮಾರ್ ಅಂಬಳ್ಪಾಡಿ, ಬಿಜೆಪಿ ವಕ್ತಾರರು. ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ಎಸ್ ಸರ್, ಪಂಚರಾಜ್ಯದ ಚುನಾವಣಾ ಫಲಿತಾಂಶ ಬಂದಿರುವಂಥದ್ದು. ನಾನು ಆಗಲೇ ಒಂದು ಪ್ರಶ್ನೆಯನ್ನು ಕೇಳಿದೆ, ಮತ್ತೆ ನಿಮಗೂ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿಯವರ ಗೆಲುವು, ನರೇಂದ್ರ ಮೋದಿಯವರ ಸೋಲು ಇದು? ನೋಡಿ, ಭಾರತೀಯ ಜನತಾ ಪಕ್ಷ ಸೋಲುಗಳಿಂದಲೇ ಗೆದ್ದು ಇವತ್ತು ರಾಷ್ಟ್ರಾದ್ಯಂತ ವ್ಯಾಪಿಸಿರುವಂಥ ಒಂದು ಪಕ್ಷ. ಮೊದಲಿಗೆ 2 ಸ್ಥಾನಗಳನ್ನು ಹೊಂದಿದ್ದಂಥ ಭಾರತೀಯ ಜನತಾ ಪಕ್ಷ ಇವತ್ತು ಯಾವ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿದೆ ರಾಷ್ಟ್ರಾದ್ಯಂತ ಎನ್ನುವಂಥದ್ದು ಇವತ್ತು ದಾಖಲೆ. ಸೋಲೆ ಗೆಲುವಿನ ಸೋಪಾನ ಅನ್ನುವ ರೀತಿಯಲ್ಲಿ ಸೋಲು ಸಾಮಾನ್ಯ. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನೊಂದು ಪಕ್ಷ ಇರ್ಬೋದು. ಯಾವುದೇ ಚುನಾವಣೆಯನ್ನು ಎಲ್ಲ ಪಕ್ಷಗಳು ಗೆಲ್ಲುವುದಿಲ್ಲ, ಅಥವಾ ಎಲ್ಲ ಪಕ್ಷಗಳು ಯಾವಾಗಲೂ ಸೋಲುವುದಿಲ್ಲ ಅದರಲ್ಲಿ. ಹಾಗಾಗಿ ಈಗ ಆಗಿರುವಂಥ ಏನು ಪಂಚರಾಜ್ಯ ಚುನಾವಣೆಯಲ್ಲಿ ಸೋಲಂತ ನಾವೇನು ಬಿಂಬಿಸ್ತೇವೆ, ಅದು ಏನೋ ಅಷ್ಟು ದೊಡ್ಡ ಸೋಲಲ್ಲ. ಏನಂತ ಹೇಳಿದರೆ ಅದು ಹೀನಾಯ ಸೋಲಲ್ಲ. ಉದಾಹರಣೆಗೆ ಮಧ್ಯಪ್ರದೇಶದಲ್ಲಿ ನಾವು ಇವತ್ತು ನೋಡಿದರೆ 41.10% BJP ಮತವನ್ನು ಗಳಿಸಿದೆ, ಕಾಂಗ್ರೆಸ್ 41% ಗಳಿಸಿದೆ. ರಾಜಸ್ಥಾನದಲ್ಲಿ BJP 38.8% ಆದರೆ ಕಾಂಗ್ರೆಸ್ 31.3%. ಹಾಗಾಗಿ ಅದು ಅಷ್ಟೊಂದು ದೊಡ್ಡ ಅಂತರದ ಸೋಲಲ್ಲ. ಈ ಸೋಲಿಗೆ ಕಾರಣಗಳೇನಂತ ನಾವು ವಿಮರ್ಶೆ ಮಾಡಿಕೊಂಡ್ರೆ, ಪ್ರಾಯಶಃ ಅಲ್ಲಿಯ ಲೋಕಲ್ ಎಜೆಂಡಾಸ್ ಏನಿರ್ತದೆ, ಲೋಕಲ್ ಕೆಲವು ಫೇಲ್ಯೂರ್ಸ್ ಇರ್ಬೋದು, ಅಥವಾ ಲೋಕಲ್ ಇಶ್ಯೂಸ್, ಇದು ಯಾವುದೇ ರೀತಿಯ ರಾಷ್ಟ್ರೀಯ ವಿಚಾರಗಳಿಗೆ ಅಷ್ಟೇನೋ ಇದು ಅದಕ್ಕೆ ಹೊರತಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ನಮ್ಮ ಮಿತ್ರರು, ನಾನು ಈ ಹಿಂದೆ ಮಾತಾಡ್ತಾ ಇದ್ರು ಸಾಲ ಮನ್ನಾ ಮಾಡಿಲ್ಲ ಅಂತ. ಈಗಾಗಲೇ ಬಂದಂತ ಒಂದು ವರದಿ ಪ್ರಕಾರ ಇವತ್ತು ನರೇಂದ್ರ ಮೋದಿ ಸಾಲ ಮನ್ನಾ ಅನ್ನುವ ವಿಚಾರ ಈಗಾಗಲೇ ಬಂದಿರುವಂತದ್ದು. ಚುನಾವಣಾ ಪೂರ್ವದಲ್ಲಿ ಇದು ಅಗತ್ಯ ಇತ್ತ? ಇಷ್ಟು ವರ್ಷಗಳ ಜನರು ಬೇಡ್ತಾ ಇದ್ದಾರೆ ಸಾಲ ಮನ್ನಾ ಮಾಡಿ, ಸಾಲ ಮನ್ನಾ ಮಾಡಿ. ಇವಾಗ ಕುಮಾರಸ್ವಾಮಿ ಅವರ ಸರ್ಕಾರ, ಇವತ್ತು ಕುಮಾರಸ್ವಾಮಿ ನೇತೃತ್ವದ JDS BJP ಸಮ್ಮಿಶ್ರ ಸರ್ಕಾರ ಇವತ್ತು ಏನ್ ಮಾಡಿದೆ, ಸಾಲ ಮನ್ನಾ ಅಂತೇಳಿ ಕೇವಲ ಒಂದು ಬ್ಯಾನರ್ ಬರ್ತಾ ಇದ್ದು ಬಿಟ್ರೆ 1 ರೂಪಾಯಿ ಇವತ್ತು ನಮ್ಮ ರೈತರ ಖಾತೆಗೆ ಜಮಾದದಿದೆಯಾ? ಸಾಕಷ್ಟು ಕಾರಣಗಳನ್ನು ನೋಡಿ ಇಟ್ಟುಕೊಂಡು ಅದನ್ನ ಮುಂದೆ ಹಾಕ್ತಾ ಇದೆ. ಇವತ್ತು ಈಗಷ್ಟೇ ನಾನು ನಿಮ್ಮ ಸುದ್ದಿವಾಹಿನಿ ಕ್ಲಿಪ್ಪಿಂಗ್ಸ್ ಅನ್ನು ನೋಡಿದೆ. ನಮ್ಮ ನರೇಂದ್ರ ಮೋದಿ ಸರ್ಕಾರದ NDA ಸರ್ಕಾರ ಇವತ್ತು 4.5 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವಂತ ಒಂದು ಪ್ರಶ್ನೆ ಇದೆ. 26 ಕೋಟಿ ರೈತರಿಗೆ ಇದರಿಂದ ಲಾಭ ಆಗಲಿಕ್ಕಿದೆ. 2008ರಲ್ಲಿ UPA ಸರ್ಕಾರ ಏನೋ 72,000 ಕೋಟಿ ಸಾಲವನ್ನ ಮನ್ನಾ ಮಾಡಿದೆ. ಅದರ 5 ಪಟ್ಟು ಹೆಚ್ಚಾಗಿ ಇವತ್ತು ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೆ ಇದು ಅನ್ವಯ ಆಗ್ತದೆ. ಹಾಗಾಗಿ ರೈತ ಪರ ಕಾಳಜಿ ಇರುವಂತ ಒಂದು ಸರ್ಕಾರ. ಒಂದು ಪ್ರಶ್ನೆ ಇದೆ. ಈಗ ಚುನಾವಣಾ ಪೂರ್ವದಲ್ಲಿ ಇದು ಅಗತ್ಯ ಇತ್ತ? ಸೋಲಿನಿಂದಾಗಿ ಸಾಲ ಮನ್ನಾದ ಒಂದು ಅದರಲ್ಲೂ ಸ್ಪಷ್ಟತೆ ಇಲ್ಲ, ಇನ್ನು ಸರಿಯಾದ ಒಂದು ಯಾವುದೇ ಮಾರ್ಗದರ್ಶನಗಳಿರ್ತದೆ. ಎಲ್ಲ ರಾಜ್ಯಗಳ ಹತ್ರ ಆ ಬಗ್ಗೆ ವಿಚಾರ ವಿಮರ್ಶೆಗಳನ್ನ ಮಾಡಿಕೊಂಡು, ಮಾಹಿತಿಗಳನ್ನ ಪಡ್ಕೊಂಡು ಆ ಬಗ್ಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಅಜೆಂಡಾವನ್ನ ರೂಪಿಸ್ತಾರೆ. ಖಂಡಿತವಾಗಿ ಇದು ಒಂದು ರೈತ ಪರವಾದಂತಹ ನಿರ್ಧಾರವನ್ನ ಇವತ್ತು ನರೇಂದ್ರ ಮೋದಿ ಅವರು ಡಿಸಿಷನ್ ಅನ್ನ ತಗೊಳ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಸೂಕ್ತವಾದಂತಹ ಘೋಷಣೆ ಅಲ್ಲ. ಬಿಜೆಪಿ ಅವರ ಕೆಲಸನೇ ಎಷ್ಟು? ಯಡಿಯೂರಪ್ಪನವರ ಸರ್ಕಾರ ಇತ್ತು, ಕಾಂಗ್ರೆಸ್ ಇಲೆಕ್ಷನ್ ಗಿಂತ ಮುಂಚೆ
ಏನ್ ಮಾಡಿದ್ರು, ರೈತ ಸಾಲ ಮನ್ನಾ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ರು. ಇವತ್ತು ಆ ರೈತವನ್ನ ಸಾಲ ಮನ್ನಾ ಮಾಡಿದ್ದು ಇದೇ ಸಿದ್ದರಾಮಯ್ಯ ಅವರು. ಮಧ್ಯಪ್ರದೇಶದಲ್ಲಿ ಮಾಹಿತಿ ಇಲ್ಲ. 4 ಲಕ್ಷ ಯಡಿಯೂರಪ್ಪನವರು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಸಾಲವನ್ನು ಕೊಡುವಂತ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರುವಂತದ್ದು ನಮ್ಮ ಬಿಜೆಪಿಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಇವತ್ತು 4.5 ಲಕ್ಷ ಕೋಟಿ ದೇಶಾದ್ಯಂತ ಸಾಲ ಮನ್ನಾ ಆಗ್ತದೆ ಅಂತ ಹೇಳಿ ಅದು ದೊಡ್ಡ ಒಂದು ಸಂತಸದ ಸುದ್ದಿ. ರೈತ ಸಮಯದಲ್ಲಿ 26 ಕೋಟಿ ರೈತರಿಗೆ ರಾಮ ಮಂದಿರದ ಬಗ್ಗೆ ಯಾಕಂತ ಹೇಳಿದ್ರೆ ರಾಜೀವ್ ಎಸ್ ವೀಕ್ಷಕರೇ, ಕೈಕೊಟ್ಟ ಕಮಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಸ್ವರೂಪ ವಿರಾಮದ ಬಳಿಕ ಮತ್ತೆ ಕೈಕೊಟ್ಟ ಕಮಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈಗಾಗಲೇ ನಮ್ಮ ಅತಿಥಿಗಳೊಂದಿಗೆ ನಾವು ಮಾತಾಡ್ತಾ ಇದ್ವಿ. ಸಾಲ ಮನ್ನಾದ ಕುರಿತು ನೀವು ಮಾತಾಡ್ತಿದ್ರಿ ಸರ್. ಈಗ ಒಂದು ವಿಷಯ ಹೇಳಿರುವಂತದ್ದು, ಕಡೆ ಸಮಯದಲ್ಲಿ ಸಾಲ ಮನ್ನಾದ ಘೋಷಣೆಯನ್ನ ಮಾಡಿರುವಂತದ್ದು, ಅದರಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಇದರ ಬಗ್ಗೆ ನೀವು ಏನ್ ಹೇಳ್ತೀರಾ? ಸ್ಪಷ್ಟತೆ ಅಂದ್ರೆ ಈಗಷ್ಟೇ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಯವರು ಅದರ ಬಗ್ಗೆ ಒಂದು ಕಲ್ಪನೆಯನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಏಕಾಏಕಿ ಆಗುವಂಥದ್ದಲ್ಲ. ಇದೀಗ ಉದಾಹರಣೆಗೆ ಕರ್ನಾಟಕದಲ್ಲಿ ಸಾಲ ಮನ್ನಾ ಘೋಷಣೆಯಾಗಿ ಎಷ್ಟು ತಿಂಗಳಾಯ್ತು? ಇವತ್ತು 1 ರೂಪಾಯಿ ಚಿಕ್ಕಸು ಕೂಡ ಇವತ್ತು ರೈತರ ಖಾತೆಗೆ ಜಮಾ ಆಗಲಿಲ್ಲ. ಹಾಗಾಗಿ ಅದೊಂದು ದೊಡ್ಡ ಪ್ರಕ್ರಿಯೆ. ಈಗ 44.5 ಲಕ್ಷ ಕೋಟಿ ಒಂದು ಸಾಲವನ್ನು ಮನ್ನಾ ಮಾಡುವಂಥದ್ದು, ಸುಮಾರು 26 ಕೋಟಿ ರೈತರಿಗೆ ಇದರಿಂದ ಪ್ರಯೋಜನ ಆಗುವಂಥದ್ದಿದ್ರೆ ಅದೊಂದು ಒಳ್ಳೆಯ ಯೋಜನೆ. ಎಲ್ಲ ರೈತಾಪಿ ವರ್ಗಕ್ಕೆ ದೇಶಾದ್ಯಂತ ಅದು ಒಂದು ಫಲಪ್ರದವಾಗಿರುವಂಥ ಒಂದು ಯೋಜನೆ. ಹಾಗಾಗಿ ಏಕಾಏಕಿಯಾಗಿ ಮಾಡಲಿಕ್ಕಲ್ಲ, ಅಟ್ಲೀಸ್ಟ್ ಅದರ ಒಂದು ಕನಿಷ್ಠ ಅವರಿಗೆ ಒಂದು ರೈತರ ಬಾಂಧವರ ಮೇಲೆ ಏನು ಅವರು ಸಂಕಷ್ಟದಲ್ಲಿದ್ದಾರೆ ಆ ಸಂಕಷ್ಟವನ್ನು ಪರಿಹರಿಸಬೇಕನ್ನುವಂಥ ಒಂದು ಇಚ್ಛೆ ಆ ರೈತಾಪಿ ವರ್ಗದ ಮೇಲೆ ಇವತ್ತು ಬಿಜೆಪಿ ನೇತೃತ್ವದ ರೈತರ ಮೋದಿ ಅವರ ನೇತೃತ್ವದ ಬಿಜೆಪಿ ರಾಜ್ಯದ ಚುನಾವಣೆ ರಿಸಲ್ಟ್ ಬಂದಾದ್ಮೇಲೆ ಬಿಜೆಪಿ ಅವರು ಇವತ್ತು ಸಂಕಷ್ಟದಲ್ಲಿರೋದು. ರೈತರ ಸಾಲ ಮನ್ನಾ ಮಾಡಿ ಮತ್ತೆ ಖಾತೆಗೆ ಬರುವುದಲ್ಲ ದುಡ್ಡು, ಅದು ಡೈರೆಕ್ಟ್ ಬ್ಯಾಂಕಿಗೆ ಹೋಗ್ತದೆ. ಋಣಮುಕ್ತ ಪತ್ರಗಳನ್ನು ಸಿಎಂ ಅವರು ಈಗಾಗಲೇ ವಿತರಿಸಿ. ಈ ಹಿಂದೆ ಬಿಜೆಪಿ ಕೂಡ 22 ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡಿದೆ. ಈಗ ಕೇವಲ 5 ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿ ಇದೆ. ಹಾಗಾಗಿ ಇವತ್ತು 3 ರಾಜ್ಯಗಳನ್ನು ನಾವು ಕಳ್ಕೊಂಡಿರುವಂತದ್ದು ಏನೋ ಅದು ಸೋಲಿನ ಒಂದು ಪರಾಮರ್ಶೆ ಮಾಡಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಇದು ಇನ್ನಷ್ಟು ಪುಷ್ಟಿ ನೋಡಿ. ಇದು ಸೆಮಿಫೈನಲ್ ಅಂತ ಬಿಂಬಿತವಾಗಿರುವಂತದ್ದು, ಬಹಳ ಮುಖ್ಯವಾದ ಚುನಾವಣೆ ಅಂತ ಹೇಳಿರುವಂತದ್ದು. ಈಗ ಸೋತ ಕೂಡಲೇ ಇದು ನಮಗೆ ಅಷ್ಟೇನು ಎಫೆಕ್ಟ್ ಕೊಡುವಲ್ಲ ಅಂತ ಮಟ್ಟಿಗೆ ಸರಿ. ಎಲ್ಲ ಸೋಲುಗಳಲ್ಲಿ ಎಲ್ಲ ಪಕ್ಷಗಳಲ್ಲೂ ನಾಯಕರು ಪಾಠ ಕಲಿಯುವಂತ ಇರ್ತದೆ. ನಾಯಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಎಲ್ಲರಿಗೂ 5 ರಾಜ್ಯಗಳಲ್ಲಿ ಸೋತಾಗ ಯಾಕಂತ ಹೇಳಿದ್ರೆ ಇವತ್ತು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಆದರೆ ಇವತ್ತು ಅದಕ್ಕಾಗಿ ಅನ್ನುವಂಥ ಗಿಮಿಕ್ಸ್ ಅನ್ನುವಂಥದ್ದು ಅದು ಬೇರೆ ವಿಚಾರ. ಅದು ಕಾಂಗ್ರೆಸ್ ಮಾಡಿದೆ ಅಥವಾ ಬಿಜೆಪಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಎಜೆಂಡಾ ಇರ್ತದೆ. ಇವತ್ತು ರೈತರ ಸಂಕಷ್ಟದಲ್ಲಿರುವಂಥ ವಿಚಾರ ಅದು ಪ್ರಮುಖವಾದಂಥ ಒಂದು ಎಜೆಂಡಾ. ರೈತರು ಸಂಕಷ್ಟದಲ್ಲಿರುವಂಥದ್ದು ಇವತ್ತು ಅಲ್ಲಿ ಕೂಡ ಲೋಕಲ್ ಸಮಸ್ಯೆಗಳು ಅದೇ ಇರ್ಬೋದು, ಕೃಷಿಯ ರೈತರ ಸಮಸ್ಯೆಗಳಿರ್ಬೋದು, ಸಣ್ಣ ಸಣ್ಣ ಆಂತರಿಕ ಒಂದು ರಾಜ್ಯದ ವಿಚಾರದಲ್ಲಿ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಆದರೆ ದೀರ್ಘಕಾಲದ್ದಲ್ಲ, ತಾತ್ಕಾಲಿಕ ಇದು. ಯಾಕಂತ ಹೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ಇದು ಖಂಡಿತವಾಗಿ ಎಫೆಕ್ಟ್ ಆಗುದಿಲ್ಲ. ರೈತ ಬಾಂಧವರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಮೋದಿ ಅವರು ಆದಷ್ಟು ಬೇಗ ಅದನ್ನು ಫೈನಲ್ ಮಾಡಿ ಕೊಡ್ತಾರೆ. ಒಂದು 4.5 ಲಕ್ಷ ಕೋಟಿ ಸಾಲ ಮನ್ನಾವನ್ನು ಮಾಡುವಂಥದ್ದು, ಸುಮಾರು 26 ಕೋಟಿ ರೈತರಿಗೆ ಇದರಿಂದ ಪ್ರಯೋಜನ ಆಗಲಿಕ್ಕಿದೆ. ಕರ್ನಾಟಕ ರಾಜ್ಯಕ್ಕೂ ಕೂಡ ಸಿಂಹಪಾಲು ಅದರಲ್ಲಿ ಏನು ನಾವು ಇಲ್ಲಿ ಮುಖ್ಯಮಂತ್ರಿಗಳು ಹೋಗಿ ನಿಯೋಗವಾಗಿ ಅಲ್ಲಿ ಹೇಳಿದ್ದಾರೆ. ಅದನ್ನು ಕೂಡ ರೈತಾಪಿ ವರ್ಗದ ಮೇಲಿನ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ರೈತಾಪಿ ವರ್ಗಕ್ಕೆ ಪ್ರಯೋಜನ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ನರೇಂದ್ರ ಮೋದಿ ಅವರು ಅದನ್ನು ಮಾಡಿದ್ದಾರೆ. ಈ ಹಿಂದೆ ಜಿ ಡಿ ಪಿ ವೃದ್ಧಿ ಹೇಗೆ ಆಗಿದೆ, GST ತೆರಿಗೆಯನ್ನು ಕಾಂಗ್ರೆಸ್ ಕೂಡ ಆ ವ್ಯವಸ್ಥೆಯಲ್ಲಿ ಅದನ್ನು ಘೋಷಣೆ ಮಾಡಬೇಕಂತೇಳಿ ಬಹಳಷ್ಟು ತರತುರಿಯಲ್ಲಿದ್ದರು. ಆದರೆ ಧೈರ್ಯವನ್ನು ತಗೊಳ್ಳಿಲ್ಲ. ಇವತ್ತು 56 ಇಂಚ್ ಇದೆ ಅಂತ ನಾವು ಹೇಳ್ತಾರೆ ಎಲ್ಲರೂ. ಅಂತ ಒಂದು ಎದೆಗಾರಿಕೆ ಇದ್ದಂತ ನರೇಂದ್ರ ಮೋದಿ ಅವರು ಬರಬೇಕಾಯ್ತು. ಇವತ್ತು ಡಿಮಾನಿಟೈಸೇಷನ್ ಇರ್ಬೋದು, GST ಘೋಷಣೆ ಇರ್ಬೋದು, ಅಂತ ಒಂದು ಧೈರ್ಯದಿಂದ ಅವರು ಇವತ್ತು ಏನು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದರಿಂದಾಗಿ GDP ವೃದ್ಧಿಯಾಗಿದೆ. ಬಹಳಷ್ಟು ಈ ಭಯೋತ್ಪಾದನೆಗಳು ಇರ್ಬೋದು, ಅಲ್ಲಿರುವಂಥ ಏನು ಎಲ್ಲ ಸಂಕಷ್ಟಗಳು ನಮಗೆ ದೇಶಕ್ಕೆ ಪರಿಹಾರ ಆಗಿದೆ ಅಂತ ಇವತ್ತು ದಾಖಲೆ ಆಗಿದೆ. ಹೇಳುವಂಥದ್ದು ಖಂಡಿತವಾಗಿ ನಾವು ಹೇಳ್ಬೋದು, ಟೀಕಾಕಾರರು ಟೀಕಿಸ್ತಾ ಇರ್ತಾರೆ. ಆದರೆ ದೇಶಕ್ಕೆ ಇದು ಒಳ್ಳೆಯದಾಗಿದೆ, ಮುಂದಿನ ಭವಿಷ್ಯಕ್ಕೆ ಇದರಿಂದ ಒಳ್ಳೆಯದಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ವಿಶ್ವಾಸ್ ಅವರೇ, ಈ ಒಂದು ಚುನಾವಣೆಯ ವಿಷಯ ಬಂದಾಗ ಕಾಂಗ್ರೆಸ್ ಎಲ್ಲವನ್ನ ಅಡವಿಡ್ತಿದೆಯಾ ಅನ್ನೋ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇರುವಂತದ್ದು. ಈಗ ಕಳೆದ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿರ್ಬೋದು, ಬಿಜೆಪಿ ಬಹುಮತ ಪಡೆದಿದ್ರು ಕೂಡ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಿಂದ ಅಧಿಕಾರಕ್ಕೆ ಬರುತ್ತೆ. ಹಾಗಾದ್ರೆ ಕೇವಲ ಅಧಿಕಾರದತ್ತ ಕಾಂಗ್ರೆಸ್ ಫೋಕಸ್ ಮಾಡ್ತಿದೆಯಾ? ಹಾಗಾದ್ರೆ ಈಗ ಕೇವಲ ಒಂದು 5 ರಾಜ್ಯದ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶವನ್ನ ಹೊಂದಿರುವಂತದ್ದು, ಇದರಿಂದ ನಾವು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಗೆಲ್ತೇವೆ ಅನ್ನುವಂಥದ್ದು ಆತ್ಮವಿಶ್ವಾಸನ ಅಥವಾ ಓವರ್ ಕಾನ್ಫಿಡೆನ್ಸ್? ಓವರ್ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಇಲ್ಲ. ಇವತ್ತು ಓವರ್ ಕಾನ್ಫಿಡೆನ್ಸ್ ಇದ್ರೆ ಅದು ಬಿಜೆಪಿ ಅವರಿಗೆ ಮಾತ್ರ ಇರ್ತದೆ. ಅವರು ಹೇಳಿದಂತ ಸ್ಟೇಟ್ಮೆಂಟ್ ಏನಂದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೇನೆ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ನಾನು ಮಾತಾಡ್ತೇನೆ, ನೀವು ಮಾತಾಡ್ತೇನೆ ಕೇಳಿ, ನಾನು ಮಾತಾಡ್ತೇನೆ, ನಿಮ್ಮ ವಿಚಾರ ಏನಿದೆ. ಕಾಂಗ್ರೆಸ್ ಮುಕ್ತ ಅಂತ ಹೇಳ್ಕೊಂಡು ಬಂದ್ರು. ಇವತ್ತು ಕಾಂಗ್ರೆಸ್ ಮುಕ್ತ ನಮ್ಮ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಬಿಜೆಪಿ ಮುಕ್ತ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಅದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಗೆ ಅಪೋಸಿಷನ್ ಪಾರ್ಟಿನೂ ಬೇಕು, ಅವರದ್ದು ವ್ಯೂಸ್ ಬೇಕು, ಎಲ್ಲರ ವ್ಯೂಸ್ ಬೇಕು, ಕನ್ಸ್ಟ್ರಕ್ಟಿವ್ ಅದು. ಇವತ್ತು ಭಾರತ ಅನ್ನೋದು ಒಂದು ದೊಡ್ಡ ದೇಶ, ವಿವಿಧ ವಿಚಾರಗಳಿವೆ. ಆದ್ರಿಂದ ಅದನ್ನೆಲ್ಲ ಒಟ್ಟಿಗೆ ತಕೊಂಡು ನಾವು ಮುನ್ನಡೆಕೊಂಡು ಹೋಗ್ತೇವೆ. ಆದ್ರೆ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಬಿಜೆಪಿ ಮುಕ್ತದ್ದು ವಿಷಯ ಅಲ್ಲ, ಆದ್ರೆ ಮೋದಿ ಮುಕ್ತ ಅಂತೂ 2019ರಲ್ಲಿ ಆಗುದು ಖಂಡಿತ. ಆ ಪ್ರಯತ್ನಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಚುನಾವಣೆ ಏನು ಪರಿಣಾಮ ಇದೆ, ಏನು ರಿಸಲ್ಟ್ ಇದೆ, ಹುರಿದುಂಬಿಸಿದೆ. ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ಇವತ್ತು ದುಡಿಸಿ ಮೋದಿ ಮುಕ್ತ ಒಂದು ಪ್ರಶ್ನೆ ನಾನು ನೋಡಿ, ಕಾಂಗ್ರೆಸ್ ಈ ರೀತಿಯ ಒಂದು ನಿಲುವನ್ನ ಹೊಂದಿದೆ ಅನ್ನುವಂಥದ್ದು ಜನರ ಒಂದು ಅಭಿಪ್ರಾಯ. ನಾವು ಸೋತ್ರ ಪರವಾಗಿಲ್ಲ, ಬಿಜೆಪಿ ಗೆಲ್ಬಾರ್ದು, ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು, ಒಂದೇ ಎಜೆಂಡಾ. ಯಾಕಂದ್ರೆ ಒಂದೇ ಕುಟುಂಬದಲ್ಲಿ ಅಧಿಕಾರ ನಡೆಸುವಂತ ಒಂದೇ ಒಂದು ಹಂಬಲ ಇರುವಂತದ್ದು. ಖಂಡಿತವಾಗ್ಲೂ ಬಿಜೆಪಿಯ ಏನು ಐಡಿಯಾಲಜಿ ಇದೆ, ಏನು ಕಮ್ಯುನಲ್ ಐಡಿಯಾಲಜಿ ಇದೆ, ಅದಕ್ಕೆ ನಾವು ಮುಂಚಿನಿಂದ ಹೋರಾಟ ಕೊಟ್ಕೊಂಡು ಬಂದವರು, ಇವತ್ತು ಕೊಡ್ತೇವೆ. ಜಾತಿಯ ಇದು ಏನು ಕಾಸ್ಟ್ ಬೇಸ್ ಇರ್ಬೋದು, ರಿಲಿಜನ್ ಇರ್ಬೋದು, ಅದರ ಕಮ್ಯುನಲ್ ಆಗಿ ಒಂದು ಏನು ರಾಜಕೀಯ ಮಾಡ್ತಾರೆ, ಜನರನ್ನು ಒಡೆದಾಳುವ ಏನು ನೀತಿ ಮಾಡ್ತಾರೆ, ಅಥವಾ ಏನು ವಿಷ ಬೀಜವನ್ನು ಬಿತ್ತುವಂತ ಕೆಲಸಕ್ಕೆ ಕೈ ಹಾಕ್ತಾರೆ. ಇವತ್ತು ಚುನಾವಣೆ ಬಂದಾಗ ರಾಮ ಮಂದಿರದ ವಿಚಾರವನ್ನು ತೆಗೆದ್ರು. ಸರ್, ಹಾಗಾದ್ರೆ ಅಪಪ್ರಚಾರದ ಪ್ರಶ್ನೆ ಇದೆ. ಈಗ ಕಾಂಗ್ರೆಸ್ ಆಡಳಿತದಲ್ಲಿ ಇತ್ತು ಕರ್ನಾಟಕದಲ್ಲಿ, ಹಲವಾರು ಹತ್ಯೆಗಳಾಯ್ತು, ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಯ್ತು, ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿದೆ ಇದು. ಪರೇಶ್ ಒಂದು ಹತ್ಯೆ ಆಯ್ತು, ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರು. ಅವರೊಂದು ತಾಯಿಯನ್ನ ತಂದೆಯನ್ನ ಇವತ್ತು ಎಲ್ಲ ಬೂತ್ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಹತ್ರು. ಇವತ್ತು ಸಿಬಿಐಗೆ ಕೊಟ್ಟಿದೆ, ಎಲ್ಲಿ ಉಂಟು ರಿಸಲ್ಟ್? ಅದದ್ದು ಇನ್ವೆಸ್ಟಿಗೇಷನ್ ಆರ್ಡರ್ ಏನಾಗಿದೆ? ಯಾರು ನ್ಯಾಯ ಸಿಬಿಐಗೆ ಕೊಟ್ಟಿದೆ. ಏನಾಗ್ಲಿ ಸಿಬಿಐಗೆ ಹೋಗ್ಬೇಕಂತ ಸಿಬಿಐ ಅವರಿಗೆ ಕೊಟ್ಟಿದೆ. ಅದ್ರ ಬಗ್ಗೆ ಒಂಚೂರು ಇನ್ವೆಸ್ಟಿಗೇಷನ್ ಆಗ್ಲಿಲ್ಲ. ಮತಕ್ಕೋಸ್ಕರ ಮಾತ್ರ ಎಲ್ಲಿ ಹಿಂದೂ ಸಾಯ್ತಾರೆ ಅಂತ ಕಾಯ್ತಿದ್ರು, ಎಲ್ಲಿ ಹಿಂದೂ ಸಾಯ್ತಾರೆ ಕಾಯ್ತಿದ್ರು, ಎಲ್ಲಿ ಹಣ ಬೀಳ್ತದೆ ಅಲ್ಲಿಗೆ ಹೋಗಿ ರಾಜಕೀಯ ಕಾಯ್ತಿದ್ರು. ಅಷ್ಟೇ ಕಾಯ್ತಿದ್ರು. ಅದನ್ನ ರಾಜಕೀಯಕ್ಕೆ ಹೋಗಿ ಬಳಸ್ಕೊಂಡ್ರು ವಿನ ಅದಕ್ಕೆ ಲಾಜಿಕಲ್ ಎಂಡ್ ಇಲ್ಲ, ಜಸ್ಟಿಸ್ ಇಲ್ಲ. ಎಲ್ಲಿ ಪರೇಶ್ ಮೇಸ್ತನಿಗೆ ಯಾಕೆ ಜಸ್ಟಿಸ್ ಕೊಡ್ಲಿಲ್ಲ? ಇವತ್ತು ರಾಮ ಮಂದಿರದ ಬಗ್ಗೆ ಮಾತಾಡ್ತಾರೆ, ಅಲ್ಲಿ ಬಹುಮತ ಬೇಕಂತ ಹೇಳಿದ್ರು. ಇವತ್ತು ಯುಪಿ ಸರ್ಕಾರ ಅವರದಿದೆ, ಕೇಂದ್ರ ಸರ್ಕಾರ ಅವರದಿದೆ, ಪ್ರೆಸಿಡೆಂಟ್ ಅವರದಿದ್ದಾರೆ, ಗವರ್ನರ್ ಅವರದಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಅನ್ನು ಅವರು ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಅವರಿಂದ ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ? ಇಲೆಕ್ಷನ್ ಬಂದಾಗ ರಾಮ ಮಂದಿರ ನಮ್ಮ ಪಕ್ಷದವರೇ, ರಾಜೀವ್ ಗಾಂಧಿ ಅವರೇ, ನೆಹರು ಇರುವಾಗಲೇ ಅಲ್ಲಿ ಮೂರ್ತಿ ಆಡೋದು, ರಾಜೀವ್ ಗಾಂಧಿ ಅವರೇ ಬೀಗ ತೆರೆದು ಕೊಟ್ಟದ್ದು. ಇವರಿಂದ ಏನಾಗ್ಲಿಲ್ಲ. ಅಲ್ಲಿ ಅಯೋಧ್ಯೆಯಲ್ಲಿ ಏನಾಗ್ತಾ ಉಂಟು, ಸುತ್ತಮುತ್ತಲಿನಲ್ಲಿ ಎಷ್ಟು ದೇವಸ್ಥಾನಗಳು ನಿರ್ನಾಮ ಆಗ್ತಾ ಉಂಟು. ಗವರ್ಮೆಂಟ್ ಇರೋದಲ್ಲಿ ಎಲ್ಲ ಸ್ವಲ್ಪ ಯೋಗಿ ಆದಿತ್ಯನಾಥ್ ಅವರ ಬದಲಿಸಿದ್ರೆ ಶಿವಕುಮಾರ್ ಅವರ ಇನ್ನೊಂದು ಪ್ರಶ್ನೆ ಇದೆ ನಿಮ್ಗೆ. ಬ್ರಹ್ಮಾಸ್ತ್ರಗಳನ್ನ ಉಪಯೋಗಿಸ್ತಿದ್ಯಾ ಬಿಜೆಪಿ? ರಾಮ ಮಂದಿರ ಆಗಿರ್ಬೋದು, ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏಕತಾ ಪ್ರತಿಮೆ ಆಗಿರ್ಬೋದು, ಕಟ್ಟ ಕಡೆದಾಗಿ ಈಗ ಸಾಲ ಮನ್ನಾವನ್ನು ಕೂಡ ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸ್ತಿದ್ಯಾ? ಜನರ ಭಾವನೆಗಳೊಂದಿಗೆ ಭಾವನೆಗಳು ಅಂತ ಹೇಳಿಕ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ 70 ವರ್ಷಗಳಿಂದ ಒಂದು ರಾಜ್ಯ ದೇಶವನ್ನು ಆಳಿದಂತ ಪಕ್ಷ ಈ ಹಿಂದೆ ಏನ್ ಮಾಡಿದೆ ಅಂತ ಹೇಳುವಂತ ಚರಿತ್ರೆ ಇದೆ. ಅದು ನಮ್ಮ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನಡೆದಂತ ಏನು ತುರ್ತು ಪರಿಸ್ಥಿತಿ ಘೋಷಣೆ ಇರ್ಬೋದು, ಅದರ ಎದುರುಗಡೆ ಯಾವ ರೀತಿಯ ಬ್ರಹ್ಮಾಸ್ತ್ರ ಕೂಡ ಅಂತ ಪರಿಗಣನೆ ಆಗುದಿಲ್ಲ ನನ್ನ ಪ್ರಕಾರ. ಇವತ್ತು VP ಸಿಂಗ್ ಇರ್ಬೋದು, ಚರಣ್ ಸಿಂಗ್ ಇರ್ಬೋದು, IK ಗುಜ್ರಾಲ್ ಇರ್ಬೋದು, ಇವರೆಲ್ಲರನ್ನು ಸರ್ಕಾರದಿಂದ ದೂರ ಇದು ಮಾಡಿ ಇವತ್ತು ಒಂದೇ ಕುಟುಂಬ ಒಂದು ನೇತೃತ್ವವನ್ನು ವಹಿಸಿಕೊಳ್ಬೇಕು ಅನ್ನುವಂತ ಒಂದು ಕೆಟ್ಟ ಇರಾದೆಯಿಂದ ಮುನ್ನಡೆಯುವಂತ ಕಾಂಗ್ರೆಸ್ ಪಕ್ಷ. ಮತ್ತೆ ಕೇವಲ ಚುನಾವಣಾ ಗಿಮಿಗೋಸ್ಕರ, ಮತಗಳಿಕೆಗೋಸ್ಕರ ಒಂದೇ ಗುಂಪನ್ನು ಅದನ್ನು ತುಷ್ಟೀಕರಣ ಮಾಡುವಂತ ಒಂದು ದೊಡ್ಡ ಎಜೆಂಡಾ ಕಾಂಗ್ರೆಸ್ ನಲ್ಲಿದೆ. ಇವತ್ತು ಹಿಂದೂಗಳ ಹತ್ಯೆ ಇಷ್ಟ ಆಯ್ತು,
ನಮ್ಮ ಮಿತ್ರರು ಮಾತಾಡಿದ್ರು ಕಮ್ಯುನಲ್ ಅಂತೇಳಿ. ನಾವು ಬಿಜೆಪಿ ಅವರು ಮಾತಾಡಿದ್ರೆ ಅದು ಕಮ್ಯುನಲ್ ಆಗ್ತದೆ. ಈಗ ಯಾಕೆ ಸ್ವಾಮಿ ಎಲ್ಲ ದೇವಸ್ಥಾನಕ್ಕೆ ರನ್ ಮಾಡ್ತೀರಿ, ಟೆಂಪಲ್ ರನ್ ಯಾಕೆ ಮಾಡ್ತೀರಿ? ಯಾಕೆ ಬೇಕಿತ್ತು? ಮೊದಲು ಖಾಲಿ ಎಲ್ಲ ಚರ್ಚ್ಗಳಿಗೂ ಮಸೀದಿಗಳು ಈಗ ಸ್ವಲ್ಪ ಟೆಂಪಲ್ ಬರುವಂತ ಜಾಸ್ತಿ ಆಗಿದೆ. ಯಾಕಂದ್ರೆ ಇವರು ಈಗ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಸ್ವಾಮಿ? ಅದೆಲ್ಲ ಚುನಾವಣಾ ಗಿಮಿಕ್ ಅಲ್ವಾ? ಅದು ದೊಡ್ಡ ಬ್ರಹ್ಮಾಸ್ತ್ರ ಅಲ್ವಾ? ಜನರನ್ನ ಮುಗ್ಧ ಜನರನ್ನ ಅದನ್ನು ಮರಳುಗೊಳಿಸುವಂತ ತಂತ್ರ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಂದೇ ಕುಟುಂಬದಲ್ಲಿ ಅಲ್ಲಿ ಅಧಿಕಾರ ಇರಬೇಕು. ಅದೇ ರೀತಿ ಭ್ರಷ್ಟಾಚಾರ ಹಾಗೂ ಬ್ರಹ್ಮಾಂಡ ಭ್ರಷ್ಟಾಚಾರ ಆದರೆ ಆ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಸಮಯ ಸಾಕಾಗ್ಲಿಕ್ಕಿಲ್ಲ. ಅಂತ ಒಂದು ನೆಲೆಯಲ್ಲಿರುವಂತ ಕಾಂಗ್ರೆಸ್ ಇವತ್ತು ಬಿಜೆಪಿಗೆ ಅಥವಾ NDAಗೆ ಮೋದಿ ಅವರಿಗೆ ಬುದ್ಧಿ ಹೇಳುವಂತ ಖಂಡಿತ ನೈತಿಕತೆ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಅನ್ನುವಂತ ಕನಸು ಖಂಡಿತ ಇದೆ ಬಿಜೆಪಿಗೆ, ಇವತ್ತು ಇದೆ, ಮುಂದಕ್ಕೂ ಇರ್ತದೆ. ಈಗಾಗಲೇ ಈಶಾನ್ಯ ರಾಜ್ಯದಲ್ಲಿ ನೋಡ್ತೇವೆ, ಮಿಜೋರಾಂ ಒಂದು ರಾಜ್ಯದಲ್ಲಿ ಇತ್ತು, ಅದನ್ನು ಕಳ್ಕೊಂಡಿದೆ ಕಾಂಗ್ರೆಸ್. ಹಾಗಾಗಿ ಈಶಾನ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಆಗಿದೆ. ಈಶಾನ್ಯ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಮುಕ್ತ ಅದು ಪ್ರಥಮ ಹೆಜ್ಜೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂತೇಳಿ ಸೋಲು ಗೆಲುವು ಸಾಮಾನ್ಯವಾಗಿ ಇರುವಂಥದ್ದು. ಹಾಗಾಗಿ ಪಂಚ ರಾಜ್ಯಗಳ ಚುನಾವಣೆ ಏನಿದೆ ಅದು ಹೀನಾಯ ಸೋಲಲ್ಲ ಆಗಿರುವಂಥದ್ದು. ಅಲ್ಲಿಯ ಲೋಕಲ್ ಪೊಲಿಟಿಕ್ಸ್ ಏನಿದೆ, ಲೋಕಲ್ ಸಮಸ್ಯೆಗಳು, ಅದು ರೈತರದ್ದಿರ್ಬೋದು, ಇನ್ನೊಂದಿರ್ಬೋದು. ಅದಕ್ಕೆ ಈಗ ಅಲ್ಲಿ ಏನೋ ಮೈನಸ್ ಆಗಿದ್ರು ಕೂಡ ಈಗ ಏನು ಕೇಂದ್ರ ಸರ್ಕಾರ ಮುಂದೆ ಮೋದಿಜಿಯವರ ನೇತೃತ್ವದಲ್ಲಿ ಏನು ಒಂದು ಡಿಸಿಷನ್ ತಗೊಳ್ತಾರೆ, ರೈತರ ಸಾಲ ಮನ್ನಾ 4.5 ಲಕ್ಷ ಕೋಟಿಯ ಒಂದು ರೈತ ಸಾಲ ಮನ್ನಾ ಒಂದು ದೊಡ್ಡ ಒಂದು ಎಜೆಂಡಾ ಏನಿಟ್ಟಿದ್ದಾರೆ ಘೋಷಣೆ, ಅದರಿಂದ ಎಲ್ಲ ರೈತರ ಸಂಕಷ್ಟ ಪರಿಹಾರ ಆಗ್ತದೆ. ಕರ್ನಾಟಕ ಸೇರಿ, ನಮ್ಮ ರಾಜ್ಯವು ಸೇರಿ. ಯಾಕಂತ ಹೇಳಿ ಇಲ್ಲಿ ಕುಮಾರಸ್ವಾಮಿ ಅವರು ದೊಡ್ಡ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗಿ 100ಕ್ಕೆ 100ರಷ್ಟು ಆಗಲಿಲ್ಲ. ಎಷ್ಟೋ ರೈತರ ಆತ್ಮಹತ್ಯೆಗಳು ಆಗ್ತಾ ಇದೆ, ನಿರಂತರವಾಗಿ ಆಗ್ತಾ ಇದೆ. ಹಾಗೆ ಅದಕ್ಕೆ ಏನು ಕ್ರಮವನ್ನು ತಗೊಂಡಿದ್ದಾರೆ ಇಲ್ಲಿ ಅಂತ ನಾನು ಕೇಳ್ತೇನೆ. ಯಾಕಂದ್ರೆ ಕೇವಲ ಘೋಷಣೆಗಳಿಗೆ ಮಾತ್ರ ಈ ಒಂದು ಸರ್ಕಾರ ಸೀಮಿತ ಆಗಿದೆ. ಇಲ್ಲಿ ಕೂಡ ಕಳ್ಕೊಂಡ ಅಧಿಕಾರವನ್ನ ಇದೇ ಕಾಂಗ್ರೆಸ್ಗೆ ಒಂದೇ ವರ್ಷದಲ್ಲಿ ಮನೆ ಕಳಿಸಿದ್ದಾರೆ ಜನರು. ಕಳಿಸಿರುವಂತದ್ದು ಹಿಂಬಾಗಿಲಿಂದ ಅಧಿಕಾರವನ್ನ ಪಡೆದಿದ್ದಾರೆ. ಇವತ್ತು JDS ನ ಸಹಾಯದಿಂದ ಹಿಂಬಾಗಿಲಿನ ಅಧಿಕಾರವನ್ನ ಪಡೆದು ಇವತ್ತು ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ಸಾಂದರ್ಭಿಕ ಶಿಶು, ಯಾಕಂತ ಹೇಳಿದ್ರೆ ಅವರ ಋಣದಲ್ಲಿದ್ದೇನೆ ಅನ್ನುವ ರೀತಿಯಲ್ಲಿ. ಅದು ರೈತರ ಸಾಲವನ್ನು ಅದೇ ಕಾರಣವನ್ನ ಕೊಡ್ತಾ ಇದ್ದಾರೆ, ಟೈಮ್ ಕೊಡಿ. ಅದ್ರ ಮೊದಲೇನು ಘೋಷಣೆ ಮಾಡಿದ್ರೆ 24 ಗಂಟೆ ಒಳಗಡೆ ನಾನು CM ಎಲ್ಲಿ ಏನೋ ಅಧಿಕಾರ ಬಂದ 24 ಗಂಟೆ ಒಳಗಡೆ ಸಾಲ ಮನ್ನಾ ಮಾಡ್ತಾರೆ ಅನ್ನೋ ಘೋಷಣೆಯನ್ನು ಮಾಡಿದ್ದಾರೆ. ಯಾಕೆ ಮಾಡ್ಲಿಲ್ಲ ಸ್ವಾಮಿ? ಎಷ್ಟು ತಿಂಗಳಾಯ್ತು ಈಗ ಅಧಿಕಾರಕ್ಕೆ ಬಂದು? ನಾನು ಇನ್ನೊಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ರಾಜಸ್ಥಾನದಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಕೂಡ ನಮ್ಮ ರಾಹುಲ್ ಗಾಂಧಿಯವರು ಕೂಡ ಒಂದು ಮಾತನ್ನ ಹೇಳಿದ್ರು ಅಲ್ಲಿ, ಸಾಲ ಮನ್ನಾ ಅನ್ನುವಂಥದ್ದು. ಇವತ್ತು ನಾನು ಕ್ಲಿಪ್ಪಿಂಗ್ಸ್ ನೋಡಿದೆ. ರೈತರಿಗೆ ತಂತ್ರಜ್ಞಾನ ಕೊಡುವ, ಯಾಕಂತ ಹೇಳಿ ಯೂ ಟರ್ನ್ ತಗೊಳ್ತಾ ಇದ್ದಾರೆ. ಯಾಕಂತ ಹೇಳಿ ಇದು ಕಾಂಗ್ರೆಸ್ಸಿನ ಎಲ್ಲ ತಂತ್ರಗಳು. ಇದು ಕೂಡ ಬಿಜೆಪಿಗೆ ನೀವು ಕೂಡ ಪೊಲಿಟಿಕಲ್ ವಿಡಿಯೋ ಬಗ್ಗೆ ಮಾತಾಡಿದ್ರಲ್ಲ, ಅದೇ ನಿಮ್ಗೆ ತಿರುಗುಬಾಣ ಆದದ್ದು. ಇವತ್ತು ರಾಹುಲ್ ಗಾಂಧಿಯ ವಿಡಿಯೋವನ್ನ ನೀವು ಅಲ್ಲ, ನಾನು ಮಾತಾಡ್ತೇನೆ, ನೀವು ಮಾತಾಡುವಾಗ ಅಲ್ಲ, ನಾವು ಇಲ್ಲಿ ಕೂತು ಏನು ಪ್ರಯೋಜನ ಇಲ್ಲ. ನಾನ್ ಮಾತಾಡುವಾಗ ನೀವು ಮಾತಾಡಿದ್ರೆ, ನೀವು ಅಲ್ಲ, ಅದು ಆಡಿಯನ್ಸ್ ಏನು ಕೇಳಲ್ಲ. ನಾನ್ ಮಾತಾಡುವಾಗ ನೀವು ಮಾತಾಡಬೇಡಿ ಅಷ್ಟೇ, ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅದೇ ಯಾರಿಗೂ ಅವಕಾಶ ಕೊಡುದಿಲ್ಲ, ಯಾರು ಮಾತಾಡೋದಿಲ್ಲ, ಬಿಜೆಪಿ ಅವರು ಅವಕಾಶ ಕೊಡುವುದಿಲ್ಲ. ಅವರು ಮಾತಾಡಿದ್ರೆ ಬೇರೆಯವರ ಮೇಲೆ ವಿಡಿಯೋದ ಬಗ್ಗೆ ಹೇಳಿದ್ರಲ್ಲ ಇವರು ರಾಹುಲ್ ಗಾಂಧಿ, ಅದೇ ಫೇಸ್ಬುಕ್ ಅಲ್ಲಿ ಈಗ ಹೋಗ್ತುಂಟು. ಈಗ ಎಲ್ಲರ ಫೇಸ್ಬುಕ್ ಅಲ್ಲಿ ಹಾಕುವುದು ಅದೇ ವಿಡಿಯೋ. ಏನಂದ್ರೆ ಒಂದು ವಿಂಡೋ ಅಲ್ಲಿ ತೋರಿಸ್ತಾರೆ ರಾಹುಲ್ ಗಾಂಧಿ ಎಲೆಕ್ಷನ್ ರ್ಯಾಲಿಯಲ್ಲಿ ಹೇಳಿರೋದು, ನಾನು ಬಂದ 10 days ಅಲ್ಲಿ ಸಾಲವನ್ನ ಮನ್ನಾ ಮಾಡ್ತೇನೆ. 1 2 3 4 5 10 ದಿನ ಮೇ ಸಾಲ ಮನ್ನಾ ಮಾಡ್ತೇನೆ ಅಂತ. ಮತ್ತೊಂದು ವಿಡಿಯೋದಲ್ಲಿ ಅವರು ತೋರಿಸ್ತಾರೆ, ಅವರು ನಿನ್ನೆ ಗೆದ್ದಾದ್ಮೇಲೆ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆಗ ಎಂಡಿಗೆ ಕೇಳಿರುವಂತ ಕ್ವಶನ್ ಅನ್ನ ಕಟ್ ಮಾಡಿ ಎಡಿಟ್ ಮಾಡಿ ಪೇಸ್ಟ್ ಮಾಡಿದ್ದಾರೆ. ನೀವು ಯೂಟ್ಯೂಬಿಗೆ ಹೋಗಿ ಸರ್ಚ್ ಮಾಡಿ, ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಅಂತ ಸರ್ಚ್ ಮಾಡಿ, ನಿಮ್ಗೆ ಫಸ್ಟ್ ಬರುತ್ತೆ ಆ ವಿಡಿಯೋ. ಕಂಪ್ಲೀಟ್ 25-30 ನಿಮಿಷದ ವಿಡಿಯೋ ಇದೆ. ಫಸ್ಟ್ ಕ್ವಶನ್ ಕೇಳಿದಾಗ ಅವ್ರು ಹೇಳಿದ್ರು, ದ್ಯಾಟ್ ಪ್ರೊಸೆಸ್ ವಿಲ್, ಸಾಲ ಮನ್ನಾ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ದ್ಯಾಟ್ ಪ್ರೊಸೆಸ್ ವಿಲ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಆಸ್ ವಿ ಬಿಕಮ್ ದ ಚೀಫ್ ಮಿನಿಸ್ಟರ್ ಟೇಕ್ಸ್ ಓತ್, ಇಮಿಡಿಯೇಟ್ಲಿ ಇಟ್ ವಿಲ್ ಸ್ಟಾರ್ಟ್, ಇಮಿಡಿಯೇಟ್ಲಿ ಮಾಡ್ತಾರೆ. ಅಟ್ ದ ಎಂಡ್ ಲಾಸ್ಟಿಗೆ ಒಂದು ಪತ್ರಕರ್ತರು ಇನ್ನೊಮ್ಮೆ ಕ್ವಶನ್ ಕೇಳಿದ್ರು, ಏನಂದ್ರೆ ನೀವು ಸಾಲ ಮನ್ನಾ ಮಾಡುದನ್ನು ಲೋಕಸಭೆಯಲ್ಲೂ ಅದೇ ಘೋಷಣೆಯನ್ನು ಮಾಡ್ತೀರಾ, ಅದು ಒಂದೇ ನಾವು ಸೊಲ್ಯೂಷನ್. ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಸಾಲ ಮನ್ನಾ ಇಟ್ಸ್ ನಾಟ್ ಎ ಸೊಲ್ಯೂಷನ್, ಇಟ್ಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್, ಬಟ್ ಇಮಿಡಿಯೇಟ್ಲಿ ಫಾರ್ ಎಮರ್ಜೆನ್ಸಿ ವಿ ಹ್ಯಾವ್ ಟು ಡೂ ಇಟ್. ಬಟ್ ಇನ್ ಅ ಬಿಗ್ಗರ್ ಪಿಕ್ಚರ್ ನಾವು ಅದರ ಬಗ್ಗೆ ಥಿಂಕ್ ಮಾಡಬೇಕು, ವಿಷನ್ ಬೇಕು, ಜನರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ಹೇಗೆ ಅದನ್ನು ಟ್ಯಾಕಲ್ ಮಾಡೋದು, ರೈತರಿಗೆ ಇಷ್ಟು ಸಮಸ್ಯೆ ಆಗ್ತಿದೆ ಅದನ್ನ ಟ್ಯಾಕಲ್ ಮಾಡಬೇಕು. ಅದಕ್ಕೆ ಸೈಂಟಿಫಿಕ್ ಆಗಿ
ನಾವು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕೊಡ್ಬೇಕಂತ ಹೇಳಿದನ್ನ ಇವತ್ತು ಕಟ್ ಮಾಡಿ ಪೇಸ್ಟ್ ಮಾಡಿ ಇವತ್ತು ಜನರನ್ನು ನೀವು ಎಷ್ಟು ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡ್ತೀರಾ, ಎಷ್ಟು ನೀವು ಜನರನ್ನು ಮಂಗ ಮಾಡ್ತೀರಾ, ಎಷ್ಟು ನೀವು ಫೇಕ್ ಮಾಡ್ತೀರಾ, ಎಷ್ಟು ನೀವು ಫೇಕ್ ಮಾಡ್ತೀರಾ, ಅದು ನಿಮ್ಗೆ ಇವತ್ತು ತಿರುಗುಬಾಣವಾದದ್ದು ಅದೇ. ನೀವು ಹೇಳಿದ್ರಲ್ಲ ರಾಹುಲ್ ಗಾಂಧಿ ಪ್ರಚಾರ ಮೋದಿ ಅವರ ವೇವ್ ಇಂದ ಸೋತದಲ್ಲ ಅಂತ, ಲೋಕಲ್ ಇಶ್ಯೂಸ್ ಇಂದ ಸೋತದಲ್ಲ. ಆಕ್ಚುಲಿ ಅಲ್ಲಿ ಸೋತಿರೋದು 3 ಮುಖ್ಯಮಂತ್ರಿಗಳು ಸೋತಿರೋದು ಮೋದಿಯಿಂದ ಫೇಲ್ಯೂರ್ ಇಂದ ಸೋತದ್ದು. ಒಂದು ಪ್ರಶ್ನೆ ಇದೆ. ಈಗ ರಾಜಸ್ಥಾನದ ಮುಖ್ಯಮಂತ್ರಿ ವಸುಂಧರಾ ರಾಜೆ ಅವರು ಒಂದು ಮಾತನ್ನ ಹೇಳ್ತಾರೆ, ನನ್ನ ವೈಫಲ್ಯದಿಂದ ಆಂತರಿಕ ದೋಷಗಳು ತುಂಬಾ ಇತ್ತು, ಅವರ ವಿರುದ್ಧ ವಿರೋಧಗಳು ತುಂಬಾ ವ್ಯಕ್ತವಾಗಿತ್ತು. ಇನ್ನೊಂದು ಕಡೆ ಚೌಹಾಣ್ ಅವರು ಕೂಡ ಹೇಳ್ತಾರೆ, ಹಲವು ವರ್ಷಗಳಿಂದ ನಾನು ರಾಜಕಾರಣವನ್ನ ಮಾಡ್ತಾ ಇದ್ದೇನೆ, ಇವತ್ತು ನನ್ನಿಂದ ಸೋಲಾಗಿರುವಂತದ್ದು ಮೋದಿಯಿಂದ ಅಲ್ಲ ಅನ್ನುವಂಥದ್ದು. ಬಾಯಿ ಮುಚ್ಚಿಸಿದ್ದಾರೆ, ಗೆದ್ದಾಗ ಮೋದಿ ಅಂತ ಹೇಳ್ತಾರೆ. ಆದ್ರೆ ಆಕ್ಚುಲಿ ಆಗಿ ಅಲ್ಲಿ ಆಗಿರೋದು ಮೋದಿ ಟೋಟಲಿ ಫೇಲ್ಯೂರ್ ಏನಾಗಿದೆ, ಅದರಿಂದ ಇವರು ಸೋತಿದ್ದಾರೆ. ಹಾಗಾದ್ರೆ ಇಡೀ ದೇಶದೊಂದು ರಾಜಕಾರಣ ಡಿಪೆಂಡ್ ಆಗಿರೋದು ನೋಡಿ. ಹಾಗಾದ್ರೆ ಮೋದಿ ಅಲೆ ವಿರುದ್ಧ ಮಾಡ್ತಿದ್ದಂತ ಪಕ್ಷಗಳೆಲ್ಲ ಸೇರಿ ಮಹಾಗಠಬಂಧನ ಮೋದಿ ಅಲೆ ಅಂತ ಇದೇ ಮೀಡಿಯಾದವರು, ಇದೇ ನೀವು ಹೇಳ್ತಿದ್ದದು ಮೋದಿ ಅಲೆ ಅಂತ. ಇವತ್ತು ನೀವು ಮೋದಿ ಅಲೆ ಬಗ್ಗೆ ಮಾತಾಡಲ್ಲ, ಸ್ಟೇಟ್ ನ ಬಗ್ಗೆ ಮಾತಾಡ್ತೀರಾ. ಇಲ್ಲಿ ತನಕ ಗೆದ್ದಂತ ಪ್ರತಿ ಇಲೆಕ್ಷನ್ ಗೆ ನೀವು ಮೋದಿ ಅಲೆ ಮೋದಿ ಅಲೆ ಮೋದಿ ಇಫೆಕ್ಟ್ ಅಂತ. ಇವತ್ತಾಕೆ ಮೋದಿ ಇಫೆಕ್ಟ್ ಅನ್ನು ಕ್ವಶನ್ ಮಾಡ್ತೀರಾ? ಇಲೆಕ್ಷನ್ ಗಿಂತ ಮುಂಚೆ ಅದನ್ನೇ ಕ್ವಶನ್ ಮಾಡ್ತಿದ್ರು. ಇದು ಸೆಮಿಫೈನಲ್ ಲೋಕಸಭೆಗೆ ಇದು ದಿಕ್ಸೂಚಿ ಅಂತ ನೀವು ಹೇಳ್ತಿದ್ರಿ. ಇವತ್ತು ನೀವು ಅದನ್ನು ಕ್ವಶನ್ ಮಾಡಲ್ಲ. ಈ ಮೀಡಿಯಾ ಅಂತ ಹೇಳ್ತಿಲ್ಲ ನಾನು, ಪ್ರತ್ಯೇಕವಾಗಿ ಟೈಮ್ಸ್ ಇರ್ಬೋದು, ನ್ಯಾಷನಲ್ ಲೆವೆಲ್ ನ ಅರ್ನಬ್ ಗೋಸ್ವಾಮಿ ಇವತ್ತು ಒಂದು ಮುಖ ಇಷ್ಟು ಸಣ್ಣ ಆಗಿದೆ, ಇಷ್ಟು ಸಣ್ಣ ಆಗಿದೆ. ನಾವು ಪ್ರಶ್ನೆಯನ್ನು ಕೇಳುವಾಗ ಸಮಾನವಾಗಿ ಕೇಳುವಂತದ್ದು, ಅವರಿಗೆ ಕೂಡ ಪ್ರಶ್ನೆಯನ್ನು ನಾವು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ, ನಾನು ಓವರ್ ಕೂಡ ಹೇಳುವಂತದ್ದು. ಸೊ ಹಾಗಾದ್ರೆ ಮೋದಿಯ ಮೇಲೆ ಡಿಪೆಂಡ್ ಆಗಿರುವಂತದ್ದು ದೇಶದ ರಾಜಕೀಯ, ದೇಶದ ರಾಜಕೀಯ. ಕಾಂಗ್ರೆಸ್ನ ಭವಿಷ್ಯ ಕೂಡ ಹಾಗಾದ್ರೆ ಮೋದಿಯ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಪ್ರಧಾನಮಂತ್ರಿ ಯಾರು? ಹಾಗಾದ್ರೆ ನಾನು ನಿಮ್ಗೊಂದು ಪ್ರಶ್ನೆಯನ್ನ ಕೇಳುವಂತದ್ದು, ಪ್ರಧಾನಮಂತ್ರಿ ಯಾರು? ಇವತ್ತು ಡಿಸಿಷನ್ಸ್ ಅನ್ನು ಯಾರು ತಗೊಳ್ತಿದ್ದಾರೆ? ಇಡೀ ದೇಶದಲ್ಲಿ ಡಿಸಿಷನ್ಸ್ ಯಾರು ತಗೊಳ್ತಿದ್ದಾರೆ? ಕ್ಯಾಬಿನೆಟ್ ಸಚಿವರು ಮೋದಿ ಅವರ ಪರ್ಮಿಷನ್ ಇಲ್ಲದೆ ಸೆಂಟ್ರಲ್ ಗವರ್ಮೆಂಟ್ ನ ಸಚಿವರು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇದೆಯಾ? ಎಲ್ಲ ಅವರಿಂದ ಆಗ್ಬೇಕು. ಊರ್ಜಿತ್ ಪಟೇಲ್ ರಿಸೈನ್ ಮಾಡಿದ್ರು, RBI ನ ಗವರ್ನರ್ ರಿಸೈನ್ ಮಾಡಿದ್ರು. ಯಾಕೆ? ಸ್ಪಷ್ಟವಾಗಿ ಅವ್ರು ಏನ್ ಮಾಡಿದ್ದಾರೆ ದೇಶದ ಜನತೆಗೆ ಗೊತ್ತುಂಟು. ದೇಶದ ಜನತೆಗೆ ನಿಮ್ಮ ಖುದ್ದು ನಿಮ್ಮ ಅನುಪಮ್ ಖೇರ್ ನಿಮ್ಮ ಲೀಡರ್ ಇದ್ದಾರೆ, ಅವರ ಮೂವಿ ಮಾಡ್ತಿದ್ದಾರೆ. ಅವರು ಹೇಳಿದ್ದಾರೆ ಮನಮೋಹನ್ ಸಿಂಗ್ ಏನಂತ, ಅದು ಬಿಡಿ. ನೀವು ಮನಮೋಹನ್ ಸಿಂಗ್ ಅಂತ ಪ್ರಧಾನಮಂತ್ರಿ ಯಾವ ರೀತಿಯ ಒಂದು ಸಾಧನೆ ಮಾಡಿದ್ರೆ ನೀವು ಹೇಳ್ಬೇಕಾಗ್ತದೆ. ಅದನ್ನು ಬಿಟ್ಟು ನೀವು ಮೋದಿಜಿಯವರ ಬಗ್ಗೆ ಅದರ ಬಗ್ಗೆನೇ ಚರ್ಚೆ. ಯಾಕಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಮನಮೋಹನ್ ಸಿಂಗ್ ಅವರ ಸಾಧನೆ ಏನಂತ ಪಟ್ಟಿ ಸರ್ಕಾರ ಅದನ್ನು ನೀವು ಎಜುಕೇಶನ್ ತಂದಿದ್ದಾರೆ, ನ್ಯೂಕ್ಲಿಯರ್ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಇಲ್ಲದೆ ಇಷ್ಟು ಮಾಡಿದವರು, ಸ್ವಾತಂತ್ರ್ಯ ಇಲ್ಲದೆ ಇಷ್ಟು ಮಾಡಿದವರು. ಅದು ಬಿಟ್ಟು ಮೋದಿ ಸರ್ಕಾರ ಎಲ್ರಿಗೂ ಅಲ್ಲಿ ಒಂದು ಪ್ರಶ್ನೆ ಇದೆ ವಿಶ್ವಸ್ವಾಮಿನವರೇ, ಈ ಹಿಂದೆ ಪರಸ್ಪರ ಕಚ್ಚಾಡಿಕೊಳ್ಳುತ್ತಿದ್ದಂತ ಪಕ್ಷಗಳಾಗಿರ್ಬೋದು, ನಮ್ಮ ಈಶಾನ್ಯ ಭಾಗದಲ್ಲಾಗಿರೋ ಪಕ್ಷಗಳಾಗಿರ್ಬೋದು, ಈಗ ಒಟ್ಟು ಸೇರಿ ಮಹಾಗಠಬಂಧನವನ್ನ ರಚಿಸಿರುವಂತದ್ದು ಲೋಕಸಭಾ ಚುನಾವಣೆ ಪೂರ್ವದಲ್ಲಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ನಾನು ಈಗಾಗಲೇ ಹೇಳಿದಂತ ಒಂದು ಪ್ರಶ್ನೆ, ಮೋದಿಯ ಪ್ರಾಬಲ್ಯತೆ ಜಾಸ್ತಿ ಇದೆ, ಹಾಗಾದ್ರೆ ಮೋದಿ ವಿರುದ್ಧ ಅನ್ನುವ ಒಂದು ಮಾತಿದೆ. ಒಂದು ಪಕ್ಷದ ವಿರುದ್ಧ ಅಷ್ಟು ಪಕ್ಷಗಳು ಸೇರಿ ಯಾರು ಪ್ರಧಾನಮಂತ್ರಿ? ಯಾರು ಬಿಜೆಪಿಯ ಫೇಸ್? ಯಾರು ಒಂದೇ ಬಿಜೆಪಿಯ ಫೇಸ್ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ? ಎಲ್ಲ ಪಕ್ಷಗಳು ಮೋದಿಯ ವಿರುದ್ಧ, ಬಿಜೆಪಿ ವಿರುದ್ಧ ನಿಂತಿರುವಂತದ್ದು. ಎನ್ಡಿಎಲ್ಲಿ ಎಷ್ಟು ಪಕ್ಷ ಇದೆ? ಎನ್ಡಿಎಲ್ಲಿ ಎಷ್ಟು ಪಕ್ಷ ಇದೆ? ನೋಡಿ, ಒಂದು ಪಕ್ಷದಲ್ಲಿ, ಎರಡು ಪಕ್ಷದಲ್ಲಿ ನಾವು ಕರ್ನಾಟಕದಲ್ಲಿ ಅನುಭವಿಸ್ತಾ ಇದ್ದೇವಲ್ಲ. ಇವತ್ತಿಗೂ ಸರ್ಕಾರ ಆಗಿಲ್ಲ. ಜೆಡಿಎಸ್ ಕಾಂಗ್ರೆಸ್ ಸಂಭಾಳಿಸಿಕೊಂಡು ಒಳ್ಳೆಯ ಆದರ್ಶ ಸರ್ಕಾರ ಕೊಡ್ಲಿಕ್ಕೆ ಆಗುವುದಿಲ್ಲ. ಮುಂದುವರಿಸೋಣ ಒಂದು ವಿರಾಮದ ಬಳಿಕ. ಕೈಕೊಟ್ಟ ಕಮಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕೈಕೊಟ್ಟ ಕಮಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ವಿಶ್ವಾಸ್ ಅವರೇ, ಈಗಾಗಲೇ ನೀವು ಹೇಳಿರುವಂತದ್ದು, ಹಾಗಾದ್ರೆ ಈ 4.5 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಆಗ್ಲಿಲ್ವಾ? ಹಾಗಾದ್ರೆ
ಜನರಿಗೆ ಗೊತ್ತಿದೆ GDP ಅನ್ನು ಇವತ್ತು ಕರೆಕ್ಷನ್ ಮಾಡಿ ಅಪ್ಡೇಟ್ ಮಾಡ್ತಿದ್ದಾರೆ. ಏನು GDP ಕ್ಯಾಲ್ಕುಲೇಷನ್ ಮೆಥಡ್ ಅನ್ನೇ ಚೇಂಜ್ ಮಾಡಿದ್ದಾರೆ. ಮೂರ್ಖರಲ್ಲ ಅಂತ ಜನರು ತೋರಿಸಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ ಜನರು ಮೂರ್ಖರಲ್ಲ ಅಂತ ಜನರನ್ನ ಗ್ರಾಂಟೆಡ್ ಆಗಿ ತಗೊಳ್ಬೇಡಿ ಅಂತ ತೋರಿಸಿದ್ದಾರೆ. ಇವತ್ತು ಇವರು ಸಾಲ ಮನ್ನಾ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಅದಕ್ಕೂ ಕ್ರೆಡಿಟ್ ಆದ್ರೆ ರಾಹುಲ್ ಗಾಂಧಿ. ಸಂದರ್ಭದಲ್ಲಿ ಇವತ್ತು ಸಾಲ ಮನ್ನಾ ಪರ್ಮನೆಂಟ್ ಆಗಿ ನಿಂತರು. ಅದರ ಅಚಲವಾದ ನಿರ್ಧಾರವನ್ನು ಮಾಡಿದ್ದಾರೆ ಇವತ್ತು ಟುಡೇ. ಆದ್ರಿಂದ ಮೋದಿ ಅವರು ಈ ಸಾಲ ಮನ್ನಾ ಮಾಡ್ಲಿಕ್ಕೆ ಇವತ್ತು 2008ರಲ್ಲಿ 72,000 ಕೋಟಿ ಸಾಲ ಮನ್ನಾವನ್ನ ಮಾಡಿ ಅಧಿಕಾರಕ್ಕೆ ಏರಿದಂತ ಪಕ್ಷ ಇದ್ರೆ ಇವತ್ತು ಕಾಂಗ್ರೆಸ್. ಅವ್ರಿಗೆ ಏನ್ ನೈತಿಕತೆ ಇದೆ ಅಂತ ನಾನು ಕೇಳ್ತೇನೆ. ಇವತ್ತು 4.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡುವಂಥದ್ದು ಇವತ್ತಿನ ಬೇಡಿಕೆ ಅಲ್ಲ, ಸುದೀರ್ಘ ಬೇಡಿಕೆ. ರೈತರು ದೇಶಾದ್ಯಂತ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರು ಕರ್ನಾಟಕದಲ್ಲಿ ಅದೆಷ್ಟು ಆತ್ಮಹತ್ಯೆಗಳು ಆಗ್ತಾ ಇದೆ. ಇದು ಎಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮೋದಿಜಿ ಅವರೊಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಳಿಕ್ಕೆ ಒಂದು ಇವತ್ತು ಪೀಠಿಕೆಯನ್ನು ಹಾಕಿದ್ದಾರೆ. ಅದು ಶೀಘ್ರದಲ್ಲೇ ಅದು ಖಂಡಿತ ಕಾರ್ಯಗತ ಆಗ್ತದೆ. ಸುಮಾರು 26 ಕೋಟಿ ರೈತರಿಗೆ 26 ಕೋಟಿ ರೈತರಿಗೆ ಅದು ಪ್ರಯೋಜನ ಆಗ್ತದೆ. ಯಾಕಂತ ಹೇಳಿದ್ರೆ ಅದು ಏನೇ ಇರ್ಬೋದು, ರಾಜಕೀಯ ಅಂತ ಹೇಳಿಕೊಳ್ಳಿ ಏರುಪೇರುಗಳು ಸಾಮಾನ್ಯ. ಯಾಕಂತ ಹೇಳಿದ್ರೆ ನಾನು ಈ ಹಿಂದೆ ಹೇಳಿದಾಗೆ 2 ಸೀಟಿನಿಂದ ಇವತ್ತು ರಾಷ್ಟ್ರಾದ್ಯಂತ ರಾಷ್ಟ್ರ ವ್ಯಾಪಿಸಿದಂತ ಪಕ್ಷ ಯಾಕಂತ ಹೇಳಿದ್ರೆ ಇವತ್ತು ನೋಡಿ ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದಲೇ ಇದ್ದು ಅಧಿಕಾರದ ರುಚಿ ಅಧಿಕಾರದ ಮತದಲ್ಲೇ ಇದ್ದಂತ ಪಕ್ಷ. ಅವರಿಗೆ ಸೋಲಿನ ರುಚಿ ಕಂಡು ಹೀನಾಯವಾಗಿ ಸೋತಂತ ಒಂದು ಪಕ್ಷ ಇವತ್ತಿದ್ರೆ ಕಾಂಗ್ರೆಸ್. ಕಳೆದ ವರ್ಷ ನೋಡಿದ್ದೇವೆ 44 ಸೀಟನ್ನು ಕೊಟ್ಟು ಕೂರಿಸಿದ್ದಾರೆ ಅವರಿಗೆ. ಹಾಗಾಗಿ ಬಿಜೆಪಿಗೆ ಸೋತು ಅನುಭವ ಇದೆ. ಯಾಕಂದ್ರೆ ಸೋತೆ ಗೆದ್ದಂತ ಪಕ್ಷ ಇವತ್ತು ಕಾಂಗ್ರೆಸ್ನವರಿಗೆ ಏನಂತ ಹೇಳಿದ್ರೆ ಅಧಿಕಾರದ ಗದ್ದುಗೆ ನಮಗೆ ಬೇಕು, ಒಂದೇ ಕುಟುಂಬಕ್ಕೆ ಸೀಮಿತವಾಗಿರಬೇಕು, ಅಥವಾ ಎಲ್ಲ ಕಡೆ ಏನು ಹೊಂದಾಣಿಕೆ ಯಾವ ರೀತಿಗೆ ಇಳಿದು ಕೂಡ ಹೊಂದಾಣಿಕೆ ಮಾಡಿ ಅಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕನ್ನುವಂಥ ಹಪದಪ್ಪಿ ಇರುವಂಥದ್ದು ಪಕ್ಷ ಇವತ್ತು ಕಾಂಗ್ರೆಸ್. ಹಾಗಾಗಿ ಇವತ್ತು ರೈತರ ಸಾಲ ಮನ್ನಾ ಮಾಡಿದನ್ನು ಸ್ವಾಗತಿಸುವ ಬದಲಿಗೆ ಅದನ್ನು ಅದಕ್ಕೂ ಟೀಕೆ ಮಾಡ್ತಾರೆ. ಸ್ಪಷ್ಟತೆ ಬರಲಿಲ್ಲ, ಇನ್ನು ಬರ್ತದೆ. ಯಾಕಂದ್ರೆ ಒಂದೇ ದಿವಸದಲ್ಲಿ ಆಗುವಂತದ್ದಲ್ಲ. ಇವತ್ತು ನೋಡಿ ಎಲ್ಲದರಲ್ಲಿ ಇದೆ. ನಾನ್ ಬೇಕಾದ್ರೆ 100 ಯೋಜನೆಗಳ ಪಟ್ಟಿಯನ್ನೀಗ ಹೇಳಬಲ್ಲೆ ನೀವು ಟೈಮ್ ಕೊಟ್ರೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಸಾಲ ಎಷ್ಟು ಯೋಜನೆಗಳಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಟೈಮ್ ಇಲ್ಲ ಅವರಿಗೆ ಅದನ್ನು ಓದ್ಲಿಕ್ಕೆ. ಅಷ್ಟೇ ಅಂತ ಹೇಳ್ತೇನೆ ನಾನು. ಕ್ಷಣದವರೆಗೆ ಎಲ್ಲ ಕರ್ನಾಟಕದಲ್ಲೂ ಕೂಡ ಈ ಆಶ್ವಾಸನೆ ಇನ್ನು ಸರಿಯಾದ ರೀತಿಯಲ್ಲಿ ಅದು ಚಾಲ್ತಿಗೆ ಬಂದಿಲ್ಲ. ಇಷ್ಟು ಸಮಯ ಬೇಕಿತ್ತ ಸಾಲ ಮನ್ನಾ ಮಾಡಲು? ಕುಮಾರಸ್ವಾಮಿ ಅವರು ಮಾಡ್ತಿರುವಂತದ್ದು ಇಷ್ಟು ಸಮಯ ಬೇಕಿತ್ತ? 5 ವರ್ಷ ಬೇಕು ಸ್ವಾಮಿ ಅವರು ಇದ್ರೆ ಅಧಿಕಾರದಲ್ಲಿ 5 ವರ್ಷ. ನೋಡಿ, ಸಾಲ ಮನ್ನಾ ಸಮಸ್ಯೆಗಳು ಇದನ್ನ ಇಟ್ಕೊಂಡು ಚುನಾವಣೆಯನ್ನ ಫೇಸ್ ಮಾಡ್ತಿರುವಂತದ್ದ ಪಕ್ಷಗಳು ಎಲ್ಲ ಸೇರಿ ಎಲ್ಲ ಜನಗಳನ್ನ ಇಟ್ಕೊಂಡೇ ಫೇಸ್ ಮಾಡ್ಬೇಕಲ್ಲ. ಡೆವಲಪ್ಮೆಂಟ್ ಇಶ್ಯೂ 2-3 ಇಶ್ಯೂಸ್ ಇರ್ತದೆ. ಇವತ್ತೇನು ಯೂತ್ಗೆ ಏನು ಜಾಬ್ ಕ್ರಿಯೇಟ್ ಮಾಡ್ತೇವೆ, ಜನರಲ್ ಜಾಬ್ ಕ್ರೈಸಿಸ್ ಇದೆ, ಅದು ಒಂದು ದೊಡ್ಡ ಇಶ್ಯೂ. ಅದು ಕರಪ್ಷನ್ ಮೈನ್ ಇಶ್ಯೂ. ಸೊ ಆ ಇಶ್ಯೂ ಅನ್ನು ಇಟ್ಕೊಂಡು ಇಶ್ಯೂ ಬೇಸ್ ಆಗಿ ಪಾಲಿಟಿಕ್ಸ್ ಮಾಡೋದು. ಆದ್ರೆ ಅದರ ಮೇಲೆ ಎಷ್ಟು ನಮ್ಮ ಕಮಿಟ್ಮೆಂಟ್ ಇದೆ, ಅದ್ರ ಬಗ್ಗೆ ನಾವು ಎಷ್ಟು ಪ್ರಯತ್ನ ಮಾಡ್ತೇವೆ, ಏನು ಭರವಸೆಗಳನ್ನು ಕೊಡ್ತೇವೆ, ಅದ್ರ ಮೇಲೆ ಜನರು ಡಿಸೈಡ್ ಮಾಡ್ತಾರೆ ನಾವು ಪರ್ಫಾರ್ಮೆನ್ಸ್ ಮಾಡಿದ್ದೇವಾ ಇಲ್ವಾ ಅಂತೇಳಿ. ಇಲ್ಲಿ ತನಕ ಹಲವಾರು ಅವಕಾಶಗಳನ್ನು ಕೊಟ್ಟರು ಜನರು. ಆದ್ರೆ ಇವತ್ತು ಜನರಲ್ಲಿ ಇವತ್ತು ವಿಶೇಷವಾಗಿ ರಾಜಸ್ಥಾನದಲ್ಲಿ ನೀವು ತಗೊಂಡ್ರೆ ಇವತ್ತು ಚೇಂಜ್ ಆಫ್ ವೋಟ್ ಎಲ್ಲಿಂದ ಬಂದಿದೆ ಅಂದ್ರೆ ಯುವಕರು ಇವತ್ತು ಚೇಂಜ್ ಮಾಡಿದ್ದಾರೆ. ಸರ್ಕಾರವನ್ನು ಬದಲಿಸಿದ್ದೆ ಯುವಕರು. ಯೂತ್ ಅವರು ಇವತ್ತು ಬಿಜೆಪಿಗೆ ವಿರುದ್ಧವಾಗಿ ರಾಜಸ್ಥಾನದಲ್ಲಿ ವೋಟ್ಸ್ ಅನ್ನು ನೀಡಿದ್ದಾರೆ. ಗುಜರಾತಿಗೆ ನೀವು ಗುಜರಾತಿಗೆ ಹೋದ್ರು, ಇವತ್ತು ಗುಜರಾತ್ನ ಬಗ್ಗೆ ಇವರು ಅಷ್ಟು ಮಾತಾಡ್ತಾರಲ್ಲ, ಗುಜರಾತಿಗೆ ಒಂದು ಭೇಟಿ ಕೊಟ್ಟು ಏನಿದ್ರು ತಾತ್ಕಾಲಿಕ. ಗುಜರಾತ್ ಎಷ್ಟು ಸಮಸ್ಯೆ ಇದೆ, ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ, ಎಷ್ಟು ಯುವಕರು ಕಷ್ಟಪಡ್ತಿದ್ದಾರೆ. ಇವತ್ತು ಎಷ್ಟು ಇವರು ಎರೋಗಂಟ್ ಇದ್ರು ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಬ್ ಬಗ್ಗೆ ಮಾತಾಡಿದ್ರೆ ಅಮಿತ್ ಶಾ ಅವರು ಮಾತಾಡ್ತಾರೆ, ಹೇಳ್ತಾರೆ ಪಕೋಡವನ್ನು ಮಾರಿ ಅಂತ. ಪಕೋಡ ಮಾರಿ ನಿಮ್ಗೆ ಮಾತಾಡ್ತಾರೆ. ಈ ಕಡೆಯಿಂದ ಬಟಾಟೆ ಹಾಕಿದ್ರೆ ಆ ಕಡೆಯಿಂದ ಚಿನ್ನ ಬರ್ತದೆ. ಅದೇ ನಿಮ್ಗೆ ಸತ್ಯ ಆಗಿದೆ. ಸುಳ್ಳನ್ನು ಸತ್ಯ ಮಾಡೋ ಇವತ್ತು ಅದನ್ನು ಎಡಿಟ್ ಮಾಡಿ ದೊಡ್ಡ ದೊಡ್ಡ ಸುಳ್ಳನ್ನು ಸತ್ಯ ಮಾಡಿ ಹೊರಟಂತ ಪಕ್ಷ ಇವತ್ತು ಕಾಂಗ್ರೆಸ್. ಮುಖಭಂಗ ಆಗಿರುವುದನ್ನು ನೀವು ಮುಖಭಂಗ ಇಲ್ಲ. ನಿಮ್ಮ ನಾಯಕರಿಗೆ ಇಂದಿರಾ ಗಾಂಧಿ ನಿಮ್ಗೆ 70 ವರ್ಷದ ಅವಧಿಯಲ್ಲಿ ಎಲ್ಲವೂ ಜನತೆ ನೋಡಿದ್ದಾರೆ.
ರಾಷ್ಟ್ರದಲ್ಲಿ 70 ವರ್ಷದಲ್ಲಿ ಜನತೆ ನೋಡಿದ್ದಾರೆ, ಜನತೆ ಇವತ್ತು ಹೆಮ್ಮೆ ಅಂದಿದ್ದಾರೆ, ನಾನು ಭಾರತೀಯನ್ ಅಂತ ಹೇಳಿ ಹೆಮ್ಮೆ ಅಂದಿದ್ದಾರೆ. ಇವತ್ತಿಗೂ ಅದೇ ಘೋಷಣೆಯಲ್ಲಿ ಆ 70 ವರ್ಷದಲ್ಲಿ ನೀವು ಮೋದಿಜಿ ಅವರ 5 ದೇಶಕ್ಕೆ ವರ್ಷದಲ್ಲಿ ಬಹು ಮುಖ್ಯವಾಗಿರುವಂತಹ ಸಾಧನೆಯ ರಕ್ಷಣೆಯ ಬಗ್ಗೆ ವಿಷಯ, ನೋಡಿ. ರಕ್ಷಣೆಯ ಒಂದು ಕಾರ್ಯ ಅಂತ ಹೇಳ್ಬೋದು. ಈ ರಕ್ಷಣೆಯ ಕ್ಷೇತ್ರಕ್ಕೆ ಬಿಜೆಪಿ ಸರ್ಕಾರ ಹಲವಾರು ಕೊಡುಗೆಗಳನ್ನ ನೀಡಿರುವಂತದ್ದು, ಮೊನ್ನೆ ಬಂದಂತ ಸಬ್ಮೆರಿನ್ಗಳಾಗಿರ್ಬೋದು, ಹಾಗೂ ಭಯೋತ್ಪಾದಕ ದಾಳಿಗಳು ತೀರಾ ಕಡಿಮೆ ಇರುವಂತದ್ದು. ದಾಳಿ ತೀರಾ ಕಡಿಮೆ ಆಗಿದೆ. ಉರಿ ಮತ್ತೆ ಪಠಾನ್ ಕೋಟ್ ಅಲ್ಲಿ ಆರ್ಮಿ ಬೇಸಿಗೆ ತಂದು ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಇಲ್ಲಿ ತನಕ ಆಗ್ಲಿಲ್ಲ. ಅದು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆದದ್ದು. ಈ ಹಿಂದೆ ಮಾಡಿದ್ದಕ್ಕೆ ಏನು ಆಕ್ಷನ್ ತಗೊಂಡಿದ್ದಾರೆ ಅಂತ ಕೂಡ ಆರ್ಮಿ ಬೇಸಿಗೆ ಬಂದು ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಇದೆಲ್ಲ ಕಾಂಗ್ರೆಸ್ UPA ಅದು ನಾವು ಟೆರರಿಸ್ಟ್ ಅಟ್ಯಾಕ್ ಅನ್ನು ನಾವು ಪೊಲಿಟಿಸೈಸ್ ಮಾಡಬಾರ್ದು. ಇವರು ಪೊಲಿಟಿಸೈಸ್ ಮಾಡ್ತಾರೆ, ಸರ್ಜಿಕಲ್ ಸ್ಟ್ರೈಕ್ ಅನ್ನು ಪೊಲಿಟಿಸೈಸ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಆರ್ಮಿ ಬೇಸಿಗೆ ಬಂದು ಇವತ್ತು ಟೆರರಿಸ್ಟ್ ಅಟ್ಯಾಕ್ ಆಗಿರೋದು. ಬೇರೆ ಕಡೆ ಎಲ್ಲ ಸಿಟಿಯಲ್ಲಿ ಆಯ್ತು, ಎಲ್ಲೆಲ್ಲೋ ಇನ್ ಬಿಟ್ವೀನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಎಲ್ಲ ಬ್ಲಾಸ್ಟ್ ಆದ್ರೆ ಒಂದು ಆರ್ಮಿ ಬೇಸಿಗೆ ಬಂದು ಟೆರರಿಸ್ಟ್ ಅಟ್ಯಾಕ್ ಆಗಿರೋದು. ಈಗ ಕಪ್ಪು ಹಣ ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಇದು ಬಗೆಹರಿತು ನೋಟ್ ಬ್ಯಾನ್ ಅನ್ನುವ ಮಾತಿದೆ. ಎಲ್ಲಿ ಬಗೆಹರಿತು ಅನ್ನುವ ಒಂದು ಮಾತಿದೆ, ಜನರ ಒಂದು ಮಾತಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಕಪ್ಪು ಹಣವನ್ನು ಹಿಂದೆ ಸ್ವಿಸ್ ಬ್ಯಾಂಕ್ ಇಂದ ₹1 ಕಪ್ಪು ಹಣ ಇಲ್ಲಿ ತನಕ ಭಾರತಕ್ಕೆ ಬರ್ಲಿಲ್ಲ. ಇವತ್ತೇನು 2000 ನೋಟ್ ಏನ್ ಮಾಡಿ ನೋಟ್ ಬ್ಯಾನ್ ಇಂದ ಕಪ್ಪು ಹಣ ನಿರ್ಮೂಲನೆ ಆಯ್ತು ಅನ್ನುವ ಒಂದು ಮಾತಿದೆ. ಖಂಡಿತವಾಗ್ಲೂ ಕಪ್ಪು ಹಣ ಕಪ್ಪು ಹಣ ಅಲ್ಲ, ನೋಟ್ ಬ್ಯಾನ್ ಇಂದ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿತೋಯ್ತು. ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ಇವತ್ತು ಆರ್ಥಿಕ ಎಷ್ಟು ನಷ್ಟ ಆಗಿದೆ, ಪ್ರಿಂಟ್ ಆಗ್ಲಿಕ್ಕೆ ಎಷ್ಟು ನಷ್ಟ ಆಗಿದೆ. ಇನ್ನೊಮ್ಮೆ ಈ ₹2500 ನೋಟ್ ಅನ್ನು ಈಗ ATM ಗೆ ಹಾಕ್ಲಿಕ್ಕೆ ಆಗಲ್ಲ. ಇಡೀ ದೇಶದಲ್ಲಿ 50% ATM ಮುಚ್ಚಿ ಹೋಗಿದೆ. ಎಷ್ಟಾಗಿದೆ ನೋಡಿ ಫಸ್ಟ್ ಗೆ ದೇಶಕ್ಕೆ ಎಷ್ಟು ಆಗಿದೆ, ಯಾವುದೇ ಒಳ್ಳೆ ದೀರ್ಘಕಾಲದ ಯೋಜನೆಗಳನ್ನು ಹಾಕುವಾಗ ತಾತ್ಕಾಲಿಕವಾಗಿ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇವತ್ತು GST ಇರ್ಬೋದು, ನೋಟ್ ಬ್ಯಾನ್ ಇರ್ಬೋದು, ಡಿಮಾನಿಟೈಸೇಷನ್ ಏನಿದ್ರು ಕೂಡ ಅದರ ಫಲಗಳು ಸಿಗುವಂಥದ್ದು ಸ್ವಲ್ಪ ಲೇಟ್ ಆಗ್ತದೆ. ಇವಾಗ GDP ವೃದ್ಧಿ ಆಗ್ತಾ ಇದೆ, 7.78 ಈ ಒಂದು ಅಂಚಿಗೆ ಬರ್ತಾ ಇದೆ. ಹಾಗಾಗಿ ಅದು ವಿಶ್ಲೇಷಕರು ಅದರ ಬಗ್ಗೆ ಮಾತಾಡ್ತಾರೆ ನೋಡಿ, ಅದರ ಬಗ್ಗೆ ನಾವು ಪತ್ರಿಕೆಗಳನ್ನು ನೋಡ್ತಾ ಇರ್ತೇವೆ. ಹಾಗಾಗಿ ದೇಶದ ಇವತ್ತು ಒಂದು ಸಮರ್ಥ ನಾಯಕತ್ವವನ್ನು ನೀಡ್ತಾ ಇರುವಂಥ UPA ನಮ್ಮ NDA ನೇತೃತ್ವದ BJP ನೇತೃತ್ವದ ಸರ್ಕಾರದ ಮೋದಿಜಿಯವರು, ಪ್ರಧಾನಿಯವರು ವಿಶ್ವದಾದ್ಯಂತ ಎಷ್ಟು ರಾಷ್ಟ್ರಗಳ ಒಂದು ಸ್ನೇಹವನ್ನು ಸಂಪಾದಿಸಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಒಂದು ಅಚ್ಚುಮೆಚ್ಚಿನ ಒಂದು ಯುವಕರ ಪಾಲಿಗಂತೂ ಬಹಳಷ್ಟು ಅಚ್ಚುಮೆಚ್ಚಿನ ನಾಯಕರು, ರಾಷ್ಟ್ರ ಮಟ್ಟದಲ್ಲಿ ಒಂದು ಅತ್ಯುತ್ತಮ ಮಾದರಿ ನಾಯಕರಾಗಿ ಇವತ್ತು ಮೂಡಿ ಬಂದಿದ್ದಾರೆ. ಅದನ್ನು ನಾವು ಮೆಚ್ಚಬೇಕಾಗ್ತದೆ, ಅದು ಯಾವುದೇ ಪಕ್ಷಗಳಿರಲಿ. ಇವತ್ತು ನೋಡಿ, ಈ ಹಿಂದೆ ನಮ್ಮ ಭಾರತ ಸ್ಥಿತಿ ಹೇಗಿತ್ತು ವಿದೇಶಗಳಿಂದ ಬರುವಂತ ನಮ್ಮ ಯಾರೇ ಇರ್ಬೋದು, ಉದ್ಯೋಗದಲ್ಲಿರುವಂತಿರೋದ್ರು, ದೊಡ್ಡ ಅಲ್ಲಿ ಉದ್ಯಮಿಗಳಿರ್ಬೋದು, ಯಾರೇ ಇರ್ಬೋದು, ಪ್ರಜೆಗಳು ಮೊದಲಿಗೆ ಇವತ್ತು ಕಂಪೇರ್ ಮಾಡಿ ಅವರು ಎಷ್ಟೊಂದು ಸಂತೋಷದಲ್ಲಿ ಆ ಮಾತನ್ನು ಹೇಳ್ತಾರೆ ಅಂತೇಳಿ ನಮಗೆ ನಿಜವಾಗಿ ನಿಂತವ ಸೆಲ್ಯೂಟ್ ಹೊಡಿಬೇಕು. ಆ ರೀತಿಯ ಒಂದು ಭಾರತದ ಇಮೇಜ್ ಅಷ್ಟು ಎತ್ತರಕ್ಕೆ ಒಂದು ಮಾತಿದೆ. ಎಲ್ಲೋ ಒಂದ್ ಕಡೆ ಮೋದಿಯವರ ವರ್ಚಸ್ಸನ್ನ ನಂಬಿದ್ದಕ್ಕೆ ಈ ಸೋಲಾಯ್ತಾ ಅನ್ನೋ ಒಂದು ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ. ಮೋದಿಜಿಯವರ ವರ್ಚಸ್ಸು ಅಂತ ಹೇಳುವಂಥದ್ದು ಅದು ಒಂದು ಭಾಗ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಗೆ ಬರುವಾಗ ಸ್ವಾಭಾವಿಕವಾಗಿ ಬರ್ತದೆ, ಅವರು ಕೊಟ್ಟಂತ ಒಳ್ಳೆಯ ಯೋಜನೆಗಳಿರ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ನಾವು ದೃಶ್ಯ ಮಾಧ್ಯಮಗಳಲ್ಲಿ ಅಥವಾ ಪ್ರಿಂಟ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇವೆ, ಮೋದಿಜಿಯವರೇ ನೀವು ಕೇವಲ ನಮ್ಮ ದೇಶ ಸೇವೆ ಮಾಡಿದ್ರೆ ಸಾಲದು, ಜನರಿಗೆ ಬೇಕಾದ್ರೆ ಪೊಕ್ಕಟೆ ಸಿಗುವಂತ ಯೋಜನೆಗಳನ್ನು ಕೂಡ ಕೊಡಬೇಕು ಅನ್ನುವ ರೀತಿಯಲ್ಲಿ ಕೆಲವು ನಾವು ಕಮೆಂಟ್ಸ್ ಅನ್ನು ನೋಡ್ತಾ ಇತ್ತು. ಯಾಕಂತ ಹೇಳಿದ್ರೆ ಅವರು ದೇಶದ ಉನ್ನತಿಗೋಸ್ಕರ GST ನೀಡಿಕೊಂಡು ಈ ಹಿಂದೆ ನೋಡಿ GST ಯಲ್ಲಿ ನಮ್ಮ UPA ಸರ್ಕಾರದ ಅವಧಿಯಲ್ಲಿ ಒಂದೇ ರೀತಿಯ ತೆರಿಗೆಯನ್ನು ವಿಧಿಸುವಂತ ಒಂದು ಯೋಜನೆ ಇತ್ತು ಅವ್ರದ್ದು. ಅದನ್ನ ಮೋದಿಜಿಯವರ ನೇತೃತ್ವದ NDA ಸರ್ಕಾರದಲ್ಲಿ ಅದನ್ನ ಬಡವರಿಗೆ ಎಲ್ಲ ವರ್ಗಕ್ಕೆ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಅದರಲ್ಲಿ 5%, 12%, 18%, 28% ಈ ರೀತಿಯ ಸ್ಲ್ಯಾಬ್ ಅನ್ನು ಕೊಟ್ಟು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಇವತ್ತು ಎದೆಗಾರಿಕೆಯಿಂದ ಧೈರ್ಯದಿಂದ ಅದನ್ನ ಇವತ್ತು ಒಳ್ಳೆ ಇದಕ್ಕೆ ನಾವು ಉತ್ತರವನ್ನ ನೀಡ್ತೇನೆ. ಪ್ರಶ್ನೆಯನ್ನು ನಿಮಗೆ ಕೇಳ್ತಿರುವಂತದ್ದು, ಎಷ್ಟೋ ಯೋಜನೆಗಳು ಹೊರದೇಶಕ್ಕೆ ಹೋಗಿ ಸಹಿ ಹಾಕಿಸಿಕೊಂಡು ಬಂದಿದ್ದಾರೆ ನರೇಂದ್ರ ಮೋದಿ, ಒಪ್ಪಂದಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಹೊರದೇಶದ ನಾಯಕರು ಹೇಳ್ತಾರೆ, ಇಂಥ ಒಬ್ಬ ನಾಯಕ ನಮ್ಮ ದೇಶದಲ್ಲಿ ಇದ್ದಿದ್ರೆ ನಾವು ಪೂಜೆ ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನ, ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇದರ ಬಗ್ಗೆ ನೀವು ಏನು ಹೇಳ್ತೀರಾ? ಆದ್ರೆ ಯಾರು ಹೇಳಿದ ಆ ನಾಯಕರು ಅಂತ ಯಾರು ಮಾತನ್ನ ಹೇಳಿಲ್ಲ. ಮೀಡಿಯಾದವರು ಆಗುದಿಲ್ಲ. ಮೀಡಿಯಾದವರು ಅದನ್ನ ನಾನು ಮಾತಾಡ್ತೇನೆ, ನನ್ನ ಜೊತೆ ಪ್ರಶ್ನೆ ಕೇಳಿದ್ರೆ ನೀವು ಮಾತಾಡೋನ್ ಬಿಡಿ, ಮಾತಾಡ್ಲಿಕ್ಕೆ ಬಿಡಿ. ಬಿಜೆಪಿ ಅವರು ಮಾತು ಕೇಳಿ, ಬೇರೆಯವರ ಮಾತು ಕೇಳಿ. ಬೇರೆಯವರ ಮಾತು ಕೇಳಿದ್ರೆ ನಿಮ್ಗೆ ಇವತ್ತು ಈ ಪರಿಸ್ಥಿತಿ ನಮ್ಗೆ ಎಂತ ಯಾರ ಮಾತು ಕೇಳಿಲ್ಲ. ಕೇವಲ ನಿಮ್ಮ ಕಳ್ಕೊಂಡು 5 ರಾಜ್ಯ ಇಟ್ಕೊಂಡು ಎಲ್ಲರ ಮಾತನ್ನು ಕೇಳಿ, ಎಲ್ಲರ ಮಾತನ್ನು ಕೇಳಿ. ಶಿವಕುಮಾರ್ ಜನರ ಮಾತನ್ನು
ಮಾತನ್ನು ತಾತ್ಕಾಲಿಕ complete ಗೆಲುವನ್ನು ಮಾಡ್ಲಿಕ್ಕೆ ಅಷ್ಟೊಂದು ಬಿಡಿ. ಸಂಭ್ರಮಿಸಬೇಡಿ. ಒಂದು ಶಬ್ದ ನೀವು ಆಗದಿಂದ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ, ನಡುವೆ ಹೇಳಿ, ಹೇಳಿ. ನೀವು ಮಾತಾಡುವಾಗ ಮಾತಾಡೋದಕ್ಕೆ patience ಆಗಿ ನಾವು ಕೇಳ್ತಿದ್ದೇನೆ. counter ಆಗಿ ಹೇಳುವಂಥದ್ದು ಅಷ್ಟೇ. ಅಲ್ಲ ಕೌಂಟರ್ ಅಲ್ಲ, ಅದು ಯಾಕಂತ ಹೇಳಿದ್ರೆ ಕ್ಲಾರಿಟಿ ಬರೋದಿಲ್ಲ. ಅಲ್ಲಿ ವೀಕ್ಷಕರು ಬರುವಂಥದ್ದು. ವೀಕ್ಷಿಸುವವರಿಗೆ ಅದು ಕ್ಲಾರಿಟಿ ಬರೋದಿಲ್ಲ. ನಾನ್ ಮಾತಾಡಿದವರು ಹೇಳಿದ ಕೇಳಿಸಲ್ಲ, ನೀವು ವಿಷಯಗಳಲ್ಲಿ ಮಾತಾಡಿದ್ದು ಕೇಳಿಸಲ್ಲ. ಒಪ್ಪುವಂತದ್ದಿದ್ರೆ ನಾವು ಒಪ್ತೇವೆ. ನಾನು ಅದರಲ್ಲಿ ಮಾತಾಡಿದ್ದು ಮುಲಾಜಿಲ್ಲ. ಒಪ್ಪೋದು ಬಿಡೋದು ನಿಮ್ಮ ಅನಿಸಿಕೆಯನ್ನು ಇವರಿಗೆ ಸತ್ಯ ವಿಚಾರಗಳಿಗೆ ನಡೆಯುವಂತ ವೀಕ್ಷಕರಿಗೆ ಬಿಟ್ಟದ್ದು. ನಾನು ಸಮರ್ಪಕ ಮಾತಾಡುವಾಗ ವಿಚಾರ. ಅದನ್ನು ಏನ್ ಮಾತಾಡಿದ್ದೇನೆ ಅಂತ ಕೇಳ್ಬೇಕಲ್ಲ. ಹೌದು, ನಾನು ಸಮರ್ಪಕ ಮಾತಾಡುವಾಗ ಮಧ್ಯದಲ್ಲಿ ಬಾಯಿ ವಿಚಾರಗಳಿಗೆ ಹಾಕಿದ್ರೆ ಅದೇನು ಕೇಳುದಿಲ್ಲ. ಸಮರ್ಪಕ ಅವ್ರು ಮಾತಾಡಿದ್ದು ವಿಚಾರಗಳಿಗೆ ಅವ್ರು ಮಾತಾಡುವಾಗ ನಾನು ಒಮ್ಮತ ಮಾತಾಡಿದ್ರೆ ಅದೇನು ಕೇಳುದಿಲ್ಲ. ಎಸ್ ವಿಶ್ವೇಶ್ವರ ಹೇಳಿ ನಿಮ್ಮ ಅಭಿಪ್ರಾಯ. ನಿಮ್ಮ ಕೆಲಸ ಅದು. ನೀವು ಅದನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಹೇಳಿ 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 ಏನು ಪ್ರಶ್ನೆ ಏನು ಹೇಳಿದ್ರಲ್ಲ? ಕೇಳಿದ್ದೀರಾ ಹೇಳಿ ನೀವು. ಅದೇ ಈಗಾಗಲೇ ನಾನು ಕೇಳಿ ಈಗ ಇಷ್ಟು ಕಡೆ ಪ್ರವಾಸ ಮಾಡ್ತಿದ್ದಾರೆ, ಅದು ದೇಶ ಒಪ್ಪಂದಗಳು ಸಹಿ ಹಾಕಲಾಗ್ತಿದೆ. ಪ್ರವಾಸ ಮಾಡ್ತಿದ್ದಾರೆ, ಒಪ್ಪಂದಕ್ಕೆ ಸಹಿ ಆಗ್ತಿದೆ. ಏನು ದೊಡ್ಡ ಅಚೀವ್ಮೆಂಟ್ ಏನು, ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನಂತ ಒಂದು ನೀವು ಪಟ್ಟಿ ಮಾಡಿ ಕೊಡಿ ನಂಗೆ, ಏನಾದ್ರೂ ಇದ್ರೆ. ನಾವು UN ಅಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ಗೆ ಇಲ್ಲಿ ತನಕ ನಾವು ಹೋರಾಡ್ತಿದ್ದೇವೆ. ಅದು ಆಗಿದ 5 ವರ್ಷ ಆಯ್ತು, ಆಗಿದ ಅದು ಆಗಿದ್ರೆ ಎಸ್ ನಾನು ಇದನ್ನು ಮಾಡಿದ್ದೇನೆ. ಈ ಹಿಂದೆ ಮಾಡಿದ್ರೆ ಅಂಥದ್ದು ಏನು ಆಗ್ಲಿಲ್ಲ ಅಂಥದ್ದು. ನೆಹರು ಅವರನ್ನು ನೋಡಿ, ನೀವು ರಾಜೀವ್ ಗಾಂಧಿ ಅವರನ್ನು ನೋಡಿ, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ವಿಡಿಯೋಗಳು. ಅಲ್ಲಿ ಅಮೆರಿಕದ್ದು ಪ್ರೆಸಿಡೆಂಟ್ ಕೊಡೆ ಇಟ್ಕೊಂಡು ಬಂದು ಡ್ರಾಪ್ ಮಾಡಿ ಹೋಗಿದ್ದಾರೆ. ಅಷ್ಟೇ ಟ್ರೀಟ್ಮೆಂಟ್ ಅವತ್ತಿಂದಾನು ಕೊಡ್ತಿದ್ರು. ಭಾರತ ಅಂದ್ರೆ 60 ವರ್ಷ ಕಾಂಗ್ರೆಸ್ ಆಳಿದ್ರಿಂದ ಇವತ್ತು ಅದೇ ಕುಟುಂಬ ಆಡಳಿತ ಮಾಡಿದ್ರಿಂದ, ಅದೇ ಕುಟುಂಬ ಆಡಳಿತ ಅದನ್ನೇ ಪ್ರಶ್ನಿಸಿರೋದು. ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಛತ್ತೀಸ್ಗಢದಲ್ಲಿ ಮೋದಿ ಅವರು ಹೋಗಿ ಹೇಳಿದ್ದು ನೆಹರುವನ್ನೇ, ಇಂದಿರಾ ಗಾಂಧಿಯನ್ನೇ ನೆನಪು ಮಾಡಿದ್ದು, ಬೇರೆಯವರನ್ನ ನೆನಪು ಮಾಡಲಿಲ್ಲ. ಅವರು 60 ವರ್ಷ ಆಳಿದ್ರಿಂದ ಈ ದೇಶಕ್ಕೆ ಮೋದಿಯಲ್ಲಿ ಅವರಿಗೆ ಅಲ್ಲಿ ಮೋದಿಜಿ ಅವರಿಗೆ ಮರ್ಯಾದೆ ಎಲ್ಲೋ ಹೋಗ್ತಿದೆ. ಅಮೆರಿಕವನ್ನು ಹಿಂದಕ್ಕೆ ಅಲ್ಲಿ ಬಿಕಾರಿ, ನಿಮ್ದು ದೇಶ ಬಿಕಾರಿ ದೇಶದಿಂದ ಬಂದಿದ್ದಾನೆ ಅಂತ ಮರ್ಯಾದೆ ಕೊಡಲಿಲ್ಲ. 60 ವರ್ಷ ಆಳಿದ್ರಿಂದ ಇವತ್ತು ಸ್ಟೇಬಲ್ ಆಗಿರೋದ್ರಿಂದ ಹಾಗಾದ್ರೆ ಆ ಕಾಲ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಪ್ರವಾಸ ಮಾಡಿದ್ದು ಸರಿ, ಹಾಗಾದ್ರೆ ಈಗ ಪ್ರವಾಸ ಮಾಡ್ತಿರುವಂತದ್ದು ತಪ್ಪ? ಹಾಗಾದ್ರೆ ಪ್ರವಾಸದ ಬಗ್ಗೆ ನಾವು ಕೇಳ್ತಿಲ್ಲ. ಇವತ್ತು ದೇಶದಲ್ಲೂ ಇರಿ, ದೇಶದ ಜನರ ಕಷ್ಟವನ್ನ ನೀವು ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾವು ಕೇಳ್ತಿದ್ದೇವೆ ಅಷ್ಟೇ. ಅದೇನು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತಿಲ್ಲ. ಇವತ್ತು ಯಾವ ರೀತಿಯಾಗಿ ಬಿಂಬಿಸ್ತಿದೆ, ಪ್ರತಿಯೊಂದು ವಿಷಯವನ್ನು ಯಾವ ರೀತಿಯಾಗಿ ಬಿಂಬಿಸ್ತಿದ್ದಾರೆ ಅಂದ್ರೆ, ಅಲ್ಲಿ ಎಲ್ಲೋ ಹೋದಾದ್ಮೇಲೆ ಇಲ್ಲಿ ತನಕ ನಮ್ಮ ಭಾರತದ ಯಾವುದೇ ಪ್ರಧಾನಿಗಳು ಇರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಅಲ್ಲ ಇದಕ್ಕಿಂತ ಮುಂಚೆ ಇದ್ದ ಎಷ್ಟೇ ಪ್ರಧಾನಮಂತ್ರಿಗಳು ಯಾರು ಹೋದ್ರು ಸಹ ಅವರಿಗೆ ಅಷ್ಟು ಮರ್ಯಾದೆ ಸಿಕ್ತಿತ್ತು. ಯಾಕೆಂದ್ರೆ ನಮ್ಮ ದೇಶ ಬಡ ದೇಶ ಆಗಿದ್ರು, ಡೆವಲಪಿಂಗ್ ನೇಷನ್ ಆಗಿತ್ತು. ಇವತ್ತು ಅದರ ಮರ್ಯಾದೆ, ಆ ಡೆಮೋಕ್ರಸಿ ಇಡೀ ದೇಶದ, ಇಡೀ ವರ್ಲ್ಡ್ ನಲ್ಲಿ ಬಿಗ್ಗೆಸ್ಟ್ ಡೆಮೋಕ್ರಸಿ ಇದೆ. ಆ ಡೆಮೋಕ್ರಸಿ ಪ್ರಿನ್ಸಿಪಲ್ ಅನ್ನ ಇವತ್ತು ಸೇವ್ ಮಾಡ್ತಾ ಹೋದದ್ದು ಇವತ್ತು ಕಾಂಗ್ರೆಸ್ನ ಸರ್ಕಾರ, ಕಾಂಗ್ರೆಸ್ನ ನಾಯಕರುಗಳೇ. ಯಾವತ್ತು ಭಾರತದ ಪ್ರಧಾನಿ ಬರ್ತಾನೆ ಅಂತ ಹೇಳಿ ಪೋಕ್ಸೋ ಕಾಯ್ದೆಯಲ್ಲಿ ಗಲ್ಲು ಶಿಕ್ಷೆಯನ್ನ ಕಡ್ಡಾಯಗೊಳಿಸಿರುವಂತದ್ದು ಮಹತ್ತರವಾದ ತೀರ್ಪು ಮೋದಿಯ ಕಡೆಯಿಂದ ಆಗಿರುವಂತದ್ದು ಅನ್ನೋ ಮಾತಿದೆ. ಇದು ಪ್ರಾಬಲ್ಯವಾದ ಒಂದು ಅಭಿವೃದ್ಧಿ ಅಲ್ವಾ? ಹಾಗಾದ್ರೆ ಇವತ್ತು ತಲಾಖ್ ಬಗ್ಗೆ ಇರಬಹುದು, ಹಲವಾರು ರೇಪ್ ಪ್ರಕರಣಗಳು ನಡೀತಿರುವಂತದ್ದು ಇದು ಮಹತ್ತರವಾದ ತೀರ್ಪು ಅಲ್ವಾ? ಯಾವ್ದು ಒಳ್ಳೆ ಸರ್ಕಾರ ಮುಂಚಿನ ಸರ್ಕಾರದ ಬಗ್ಗೆ ಅದು ಮಹತ್ತರವಾದ ಸ್ವಾಗತಿಸ್ತೇವೆ. ಆದ್ರೆ ಅಲ್ಲಿ ಡೆವಲಪ್ಮೆಂಟ್ ಇದ್ರೆ, ಇವತ್ತು ಮೋದಿ ಅಲೆ ಇದ್ರೆ, ಮೋದಿ ಅಷ್ಟೊಂದು ವರ್ಚಸ್ ಇದ್ರೆ 3 ರಾಜ್ಯಗಳಲ್ಲಿ ಸೋಲು ಯಾಕೆ ಆಯ್ತು ಅದರ ಬಗ್ಗೆ ಕಾಂಗ್ರೆಸ್ ಕೂಡ ಸೋಲನ್ನು ಅದಕ್ಕೆ ಕಾರಣ ಏನು? ರಾಜ್ಯಗಳಲ್ಲಿ ಸೋತವರು ನಮಗೆ 3 ರಾಜ್ಯ ಸೋತ ಬಗ್ಗೆ ಹೇಳುವಂತ ನೈತಿಕತೆ ನಿಮ್ಗೆ ಇಲ್ಲ. ಎಸ್ ಕಟ್ಟಕಡೆದಾಗಿ ಶಿವಕುಮಾರ್ ಅವರೇ ನಿಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿ. ನೋಡಿ, ಇವತ್ತು ರಾಜಕೀಯದಲ್ಲಿ ಸೋಲು ಗೆಲುವು ಅಂತ ಹೇಳುವಂಥದ್ದು ಸಾಮಾನ್ಯ. ಈ ಹಿಂದೆ ನಾನು ಈಗಾಗಲೇ ಹೇಳಿದೆ, 2 ಸೀಟನ್ನು ಪಡ್ಕೊಂಡಂತ ಬಿಜೆಪಿ ರಾಷ್ಟ್ರಾದ್ಯಂತ ಇವತ್ತು ಯಾವ ರೀತಿಯಲ್ಲಿ ಪಸರಿಸಿದೆ, ನರೇಂದ್ರ ಮೋದಿ ಅವರು ಯಾವ ರೀತಿಯಲ್ಲಿ ಒಂದು ಸಮರ್ಥ ನೇತೃತ್ವವನ್ನು ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಪ್ರಧಾನಿಯಾಗಿ ಅವರ ವರ್ಚಸ್ಸು ಯಾವ ರೀತಿಯಲ್ಲಿದೆ, ಕೇವಲ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ಎಷ್ಟು ದೇಶಗಳನ್ನು ಅವರು ಇವತ್ತು ಸಂಚರಿಸಿದ್ದಾರೆ ಉದ್ದಗಲಕ್ಕೆ, ಎಷ್ಟು ದೇಶದ ಒಂದು ಮಿತ್ರತ್ವವನ್ನು ಸಂಪಾದಿಸಿದ್ದಾರೆ. ಇದೆಲ್ಲವನ್ನು ನಾವು ಆತ್ಮಾವಲೋಕನ ಮಾಡಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿಯ ವೈರತ್ವ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು. ಇವತ್ತು ಏನು ನಮ್ಮ ರಾಜ್ಯದ ಚುನಾವಣೆಗಳಾಗಿದೆ, ಈ ಹಿಂದೆ ಕೂಡ ನಮ್ಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿದೆ ರಿಸಲ್ಟ್ ಅಂತ ಎಲ್ಲರೂ ಜನರು ನೋಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಕೂಡ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ಸಿಗೆ ಏನಾಗಿದೆ ಅಂತೇಳಿ ಎಲ್ಲರೂ ನೋಡಿದ್ದಾರೆ. ಇವತ್ತು ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲೂ ಇದೆ, ಆದರೆ ಇವತ್ತಿಗೆ ಸರ್ಕಾರ ಟೇಕ್ ಆಫ್ ಆಗಿಲ್ಲ. ಏನೋ ಇವತ್ತು ಘೋಷಣೆಗಳು ದೊಡ್ಡ ದೊಡ್ಡ ಘೋಷಣೆಗಳಾಗಿದೆ, ಆದರೆ ರೈತ ವರ್ಗಕ್ಕೆ ಇವತ್ತು ಸಿಗಲಿಲ್ಲ. ಇವತ್ತು ಏನಿದ್ರು ಕೂಡ ಅಲ್ಲಿ ಜನರು ಕೊಟ್ಟಂತ ತೀರ್ಪನ್ನ ಭಾರತೀಯ ಜನತಾ ಪಕ್ಷ ಖಂಡಿತ ಅದಕ್ಕೆ ತಲೆಬಾಗ್ತದೆ. ಏನು ಅಲ್ಲಿ ಏನಾದರೂ ತೊಂದರೆಗಳು ಆಗಿದ್ರೆ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಇಂಪ್ರೂವ್ ಮಾಡಬೇಕು ಅದನ್ನು
ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಅಮಿತ್ ಶಾ ಇರ್ಬೋದು, ಮೋದಿಜಿ ಅವರು ಇರ್ಬೋದು, Yes, ಅದೆಲ್ಲ ನಾಯಕರು ಮಾಡ್ತಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಗದೊಮ್ಮೆ ಈಗ ಇರುವಂತಹ ಸೀಟುಗಳಿಂದ ಹೆಚ್ಚಿನ ಒಂದು ಸೀಟನ್ನು ಪಡ್ಕೊಂಡು ಮಗದೊಮ್ಮೆ ನಮ್ಮ ಬಿಜೆಪಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದು ಮೋದಿಜಿ ಅವರು ಪ್ರಧಾನಿಗೆ ಸಮರ್ಥ ಒಂದು ನೇತೃತ್ವವನ್ನ ಕೊಟ್ಟು ದೇಶವನ್ನು ಇನ್ನಷ್ಟು ಪ್ರಗತಿಯತ್ತ ಕೊಂಡೊಯ್ತಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಎಸ್ ವಿಶ್ವಾಸ್ ಅವರೇ, ಕಟ್ಟಕಡೆಯದಾಗಿ ಇವತ್ತೇನು ಪಂಚರಾಜ್ಯ ಚುನಾವಣೆ ಆಗಿದೆ, ಇವತ್ತು ಒಂದು ಸ್ಪಷ್ಟವಾದ ಸಂದೇಶವನ್ನು ದೇಶದ ಜನತೆ, ವಿಶೇಷವಾಗಿ 3 ರಾಜ್ಯದ ಜನತೆ ಇವತ್ತು ದೇಶಕ್ಕೆ ನೀಡಿದೆ. ಏನಂದ್ರೆ ಹೇಳಿದ್ರೆ ದೇಶದ ಜನರ ಮಾತನ್ನು ಕೇಳುವಂತ ನಾಯಕ ಬೇಕು. ಯಾವ ನಾಯಕನ ಮೇಲೆ ಇವತ್ತು ಭರವಸೆಯನ್ನು ಇಟ್ಟಿದ್ರು ಆ ನಾಯಕ ಈ ಹ್ಯಾಸ್ ಟೋಟಲಿ ಫೇಲ್ಡ್ ಟು ಡೆಲಿವರ್. ಮುಂದಿನ 2019ನ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಇವತ್ತು ಮರಳಿ ಅಧಿಕಾರಕ್ಕೆ ಬರ್ಲಿಕ್ಕಿದೆ. ಮೋದಿ ಮುಕ್ತವಾದಂತ ಭಾರತ ಖಂಡಿತವಾಗ್ಲೂ ನಡೆಯಲಿಕ್ಕಿದೆ. ಎಸ್, ಧನ್ಯವಾದ ನಿಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ಇಬ್ಬರಿಗೂ ಕೂಡ. ಎಸ್ ವೀಕ್ಷಕರೇ, ಪಂಚರಾಜ್ಯದ ಚುನಾವಣೆ ಭಾರಿ ಚರ್ಚೆಗೆ ಕಾರಣವಾಗಿರುವಂಥದ್ದು, ನೇರವಾದ ಎಫೆಕ್ಟ್ ಲೋಕಸಭಾ ಚುನಾವಣೆ ಮೇಲೆ ಬೀರುತ್ತೆ ಅನ್ನುವಂಥದ್ದು ಹಲವರ ಅಭಿಪ್ರಾಯ. ಇದು ನಿಜವಾಗಿಯೂ ಅದರ ಮೇಲೆ ಎಫೆಕ್ಟ್ ಅನ್ನ ಬೀರುತ್ತಾ ಅನ್ನುವಂಥದ್ದನ್ನು ನಾವಷ್ಟು ಕಾದು ನೋಡಬೇಕಾಗಿರುವಂಥದ್ದು. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.